ಸ್ವಾಗತಿಸಿದ್ದೇನೆ. ಹಾಗೆ ಪತ್ರಿಕಾ ಮಾಧ್ಯಮವನ್ನು ಕೂಡ ಸ್ವಾಗತಿಸ್ತಾ ಮುಂದಕ್ಕೆ ಸನ್ಮಾನ ಪತ್ರವನ್ನು ನಮ್ಮ ಭಾಗವತರಾದ ರಮೇಶ್ ಭಟ್ ಅವರು ಓದಬೇಕು ಅಂತೇಳಿ ಅವರನ್ನು ಕೇಳಿಕೊಳ್ತಾ ಇದ್ದೀನಿ. ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಶ್ರೀ ಆಂಜನೇಯಾಯ ನಮಃ. ಓಂ ಶ್ರೀ ಶಕ್ತಿ ಆಂಜನೇಯ ಮಂತ್ರಾಲಯ, ಬೊಳುವಾರು, ಪುತ್ತೂರು, ಯಕ್ಷಕೂಟ ಪುತ್ತೂರು ಇವರ ಸಂಯೋಜನೆಯಲ್ಲಿ ಶರನ್ನವರಾತ್ರಿಯ ಶುಭ ಪರ್ವದಲ್ಲಿ ದಿನಾಂಕ 3/10/2022 ಸೋಮವಾರ ಜರುಗಿದ ಯಕ್ಷಗಾನ ಬಯಲಾಟ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದ, ಸಂಘಟಕ ಮತ್ತು ವೇಷಭೂಷಣ ವಿನ್ಯಾಸಕ ವೆಂಕಟೇಶಮಯ್ಯ ಖಂಡಿಗ ಇವರನ್ನು ಗೌರವಿಸಿ ಪ್ರದಾನಿಸಿದ ಸಮ್ಮಾನ ಪತ್ರ. ಆದರಣೀಯರೇ, ತಮ್ಮದು ಬಹುಮುಖ ಪ್ರತಿಭೆ, ತಾಂತ್ರಿಕ ವಿಭಾಗದಲ್ಲಿ ನಿಷ್ಣಾತ, ಉತ್ತಮ ಕೃಷಿಕ, ಬಹುಶ್ರುತ ಪ್ರಭಾವಿ ವ್ಯಕ್ತಿತ್ವ, ಸ್ವರೂಢಿತ ಬದುಕು, ಯಕ್ಷಗಾನದ ಹಿರಿಯ ಕಲಾವಿದ, ಮೂಡಬಿದಿರೆ ಮಾಧವ ಶೆಟ್ಟರ ಶಿಷ್ಯ, ಅವರಿಂದ ಯಕ್ಷ ಕಲಿಕೆ, ಆಗಲೇ ವೇಷಭೂಷಣ ಬಣ್ಣಗಾರಿಕೆಯತ್ತ ವಿಶೇಷ ಒಲವು, ವೇಷಭೂಷಣಗಳಿಗೆ ಬಳಸುವ ವಿವಿಧ ವರ್ಣಗಳ ಅಸಮತೋಲನದತ್ತ ಲಕ್ಷ್ಯ, ಈ ಕುರಿತು ಅಧ್ಯಯನ, ವೇಷಧಾರಿಯಾಗಿ ಬೆಳೆಯುತ್ತಾ ಹಿರಿಯರೊಂದಿಗೆ ಸಮಾಲೋಚನೆ, ವಿವಿಧ ಮೇಳಗಳ ಸಂಪರ್ಕ, ಪರಿಣಾಮವಾಗಿ ವೇಷಭೂಷಣಗಳ ತಯಾರಿ, ಹವ್ಯಾಸಿ ಆಟಗಳಿಗೆ ಬೇಡಿಕೆ, ವೃತ್ತಿಪರರು ತಲೆದೂಗುವಂತಹ ವಿನ್ಯಾಸಗಳು, ಶ್ರೀ ಗುರು ನರಸಿಂಹ ಯಕ್ಷಗಾನ ಕಲಾಮಂಡಳಿ ಖಂಡಿಗ ಆರ್ಯಾಪು ಸಂಸ್ಥೆಯ ರೂಪೀಕರಣ, ಇದರ ಮೂಲಕ ಕರಾವಳಿಯ ಉದ್ದಗಲಕ್ಕೂ ಸಂಚಾರ, ಮೈಯರ ಡ್ರೆಸ್ ಎಂದೇ ಪರಿಚಿತ, ರಾತ್ರಿ ಹಗಲೆನ್ನದೇ ಕುಟುಂಬದ ದುಡಿತ, ಪರಿಪೂರ್ಣ ವೇಷಭೂಷಣಗಳ ತಯಾರಿ, ಹವ್ಯಾಸಿ ರಂಗದ ಸಂಪನ್ಮೂಲ ವ್ಯಕ್ತಿಯಾಗಿ ಹೊರಹೊಮ್ಮಿದಿರಿ. ವೀರಭದ್ರ, ರಾವಣ, ಮಹಿಷಾಸುರ, ಮುರಾಸುರ ಮೊದಲಾದ ಖಳಪಾತ್ರಗಳ ನಿರ್ವಹಣೆ, ಬಿಸಿ ರಕ್ತದ ಸಮಯದ ಅವಕಾಶಗಳನ್ನು ಆಪೋಷಣ ಮಾಡಿಕೊಂಡ ಸಾಧಕ, ಯಕ್ಷಗಾನದ ಹೊರತಾದ ನಿಮ್ಮ ಪ್ರತಿಭೆ ಅನನ್ಯ. ಸಾರಣೆ, ಮರದ ಕೆಲಸ, ಟಿವಿ ರಿಪೇರಿ, ತೋಟದ ಕೆಲಸ, ವಾಹನಗಳ ರಿಪೇರಿಗಳಲ್ಲಿ ಏಕಲವ್ಯ ಸಾಧನೆ, ಬೆವರಿನಿಂದ ಕಟ್ಟಿದ ಬದುಕು, ಮನೆ ಮಂದಿಯ ಪೂರ್ಣ ಸಹಭಾಗಿತ್ವ, ಪೈಸೆಯ ಬೆಲೆಯನ್ನರಿತ ಸಂತೃಪ್ತ ಗೃಹಸ್ಥ, ಮಡದಿ ವಿಜಯಲಕ್ಷ್ಮಿ ನಿಮ್ಮ ಸಾಧನೆಯ ಹಿಂದಿರುವ ಶಕ್ತಿ. ಮಕ್ಕಳ ಯಕ್ಷಗಾನದ ತಂಡವನ್ನು ಕಟ್ಟಿದಿರಿ. ಪುತ್ರರಾದ ಶ್ರೀಧರ, ಸುದರ್ಶನರನ್ನು ಕಲಾವಿದರನ್ನಾಗಿ ರೂಪಿಸಿದಿರಿ. ಅಣ್ಣನ ನೆರಳಾಗಿ ದುಡಿಯುವ ತಮ್ಮಂದಿರ ತನು ಶ್ರಮ ಗುರುತರ. ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮ ಸಾಧನೆ ಅನುಪಮ. ಬದುಕಿನೊಂದಿಗೆ ಯಕ್ಷಗಾನಕ್ಕಾಗಿ ನೀಡಿದ ಸಮಯಕ್ಕೆ ಬೆಲೆ ಕಟ್ಟಲಾಗದು. ಹವ್ಯಾಸಿ ಕಲಾವಿದರ ಸಂಘಗಳಿಗೆ ವೇಷಭೂಷಣ ಸಂಪನ್ಮೂಲದ ಆಸರೆಯಾಗಿ ತೊಡಗಿಸಿಕೊಂಡಿರಿ. ತಮ್ಮ ಈ ಎಲ್ಲ ಅಜ್ಞಾತ ಕಾರ್ಯಗಳು ಅಭಿನಂದನೀಯ, ಅಭಿವಂದನೀಯ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಗೌರವಿಸಿ ನಾವು ಕೃತಾರ್ಥರಾಗಿದ್ದೇವೆ. ತಮ್ಮ ಭವಿಷ್ಯ ಜೀವನ ಉಜ್ವಲವಾಗಿರಲಿ, ಆರೋಗ್ಯದಾಯಕವಾಗಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಸಮ್ಮಾನ ಪತ್ರವನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಪ್ರದಾನಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸದಸ್ಯರು, ಯಕ್ಷಕೂಟ ಪುತ್ತೂರು, 3/10/2022. ನಮ್ಮ ಹಿರಿಯರು, ಮಾರ್ಗದರ್ಶಕರು ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಪ್ರೇಮಲತಾ ರಾವ್ ಅವರು ಆಗಮಿಸ್ತಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಕ್ಷಮಿಸಿ, ಆಗ ಸ್ವಾಗತ ಮಾಡುವಾಗ ಅವರನ್ನು ಬಿಟ್ಟು ಹೋಯ್ತು ಹೇಳಲಿಕ್ಕೆ. ಬನ್ನಿ ಬರ್ಬೇಕು. ಸನ್ಮಾನ ಪತ್ರವನ್ನು ವಾಚಿಸಿದಂಥ ರಮೇಶ್ ಭಟ್ ಇವರಿಗೆ ವಂದನೆಗಳು. ಇದೀಗ ಹಾಗೂ ಸ್ಥಳೀಯ ನಗರ ಸದಸ್ಯರಾದ PG ಜಗನ್ನಿವಾಸರಾವ್. ವ್ಯಕ್ತಿ. ಆದರೆ ಈ ಸಂದರ್ಭದಲ್ಲಿ ನಾನು ಸನ್ಮಾನಿಸಿದ್ದೀರಿ ಅಂತ ಹೇಳಿ ಆದರೆ ನಾನು ಹೆಚ್ಚು ಮಾತನಾಡೋದಿಲ್ಲ. ಬೇಕಾದರೆ ಸನ್ಮಾನಿಸಿದ್ದಿ ಅಂತ ಹೇಳಿ ಆದರೆ ಇನ್ನು ಯುವ ಪೀಳಿಗೆಗೆ ಈ ಯಕ್ಷಕೂಟ ಪುತ್ತೂರು ಹಾಗೂ ಆಂಜನೇಯ ಸಂಸ್ಥೆಯ ಮಾಲಕರು ಇವರೆಲ್ಲ ಸೇರಿಕೊಂಡು ಇಂದಿನ ಯಾವ ಉತ್ಸಾಹ ಕಲಾವಿದರು, ಯಕ್ಷಗಾನ ಇರಲಿ ಅಥವಾ ಇತರ ಇನ್ನು ಯಾವುದೇ ಕಲಾವಿದರು ಇರಲಿ, ಅವರಿಗನ್ನೆಲ್ಲ ನನ್ನನ್ನು ಸನ್ಮಾನಿಸಿದ್ದಲ್ಲ, ಅವರನ್ನು ಬೆನ್ನು ತಟ್ಟಿದ್ದೀರಿ ಅಂತ ಹೇಳಿ ನಾನು ಈ ಮಾತಿನಲ್ಲಿ ಹೇಳ್ತೇನೆ. ಯಾಕೆಂತ ಹೇಳಿದರೆ ನೀವೊಂದು ದಿನ
ಇಂತಹ ಸಾಧನೆಯನ್ನು ಮಾಡಿದಾಗ ನಿಮಗೊಂದು ದಿನ ವೇದಿಕೆ ಇದೆ ಅಂತ ಹೇಳುವುದಕ್ಕೆ ಉದಾಹರಣೆಯಾಗಿ ಇವರು ನನ್ನನ್ನು ಈ ರೂಪಕವಾಗಿ ನಿಮಗೆ ತಿಳಿಸಿದ್ದಾರೆ ಅಂತ ಹೇಳಿದ ನಾನು ಇಷ್ಟಪಡ್ತೇನೆ ಅಷ್ಟೇ. ಯಕ್ಷಗಾನದ ಬಗ್ಗೆ ನಾನು ಏನು ಎಂಬುದನ್ನು ಇವರು ಹೇಳಿ ಆಗಿದೆ. ನಾನು ಅದನ್ನು ವಿಶೇಷವಾಗಿ ಹಮ್ಮಿಕೊಳ್ಳುವುದಿಲ್ಲ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಚಿಂತನ ಮಂಥನ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ಇರುವಂತಹ ಎಲ್ಲ ಗಣ್ಯರೇ, ಕಲೋಪಾಸಕರೇ, ಕಲಾ ಬಂಧುಗಳೇ, ಈಗಾಗಲೇ ಆಡುವಂತಹ ಬಹಳ ಅಮೂಲ್ಯವಾದ ಮಾತನ್ನು ಹಿರಿಯರು ಹೇಳಿದರು. ಇಲ್ಲಿ ನಡೆದಂತಹ ಸನ್ಮಾನ, ಈ ಗೌರವ ಕೂಡ ಅವರು ಹೇಳಿದ ಹಾಗೆ ಮುಂದಿನ ಪೀಳಿಗೆಗೆ ಅದೊಂದು ಮಾರ್ಗದರ್ಶನವೂ ಹೌದು, ಪ್ರೋತ್ಸಾಹವೂ ಹೌದು. ಜೊತೆಯಲ್ಲಿ ಮುಂದಿನ ತಲೆಮಾರು ಏನೇ ಸಾಧಿಸಿದರೂ ಕೂಡ ಅದು ಇಂತಹ ಹಿರಿಯರ ಶ್ರಮದ ಪ್ರತಿಫಲ ಆಗಿರ್ತದೆ. ಆ ಪ್ರತಿಫಲವನ್ನು ಉಣ್ಣುವವರು ಮುಂದಿನ ತಲೆಮಾರು ಆಗಿರ್ತದೆ. ಆ ಎಚ್ಚರಿಕೆ ಮುಂದಿನ ತಲೆಮಾರಿಗೆ ಸದಾ ಇರುವುದು ಕೂಡ ಅನಿವಾರ್ಯವೇ ಆಗಿರ್ತದೆ. ಮತ್ತು ಯಕ್ಷಗಾನದ ಬಗ್ಗೆ ಹೇಳೋದಾದರೆ ಅದೊಂದು ದೊಡ್ಡ ಶಕ್ತಿ. ಅದು ಏನು ಅಂತಂದರೆ ಗೊತ್ತಿಲ್ಲ, ಅದೊಂದು ಬಹಳ ದೊಡ್ಡ ಆಕರ್ಷಣೆ. ಯಕ್ಷಗಾನ ಅಂತನ್ನುವ ಒಂದು ವಿಸ್ಮಯವೇ ಹಾಗೆ. ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಇಂದು ನಾವು ಮುಂದಿನ ತಲೆಮಾರಿಗೆ ಅದನ್ನು ದಾಟಿಸಬೇಕಾದಂತಹ ಹೊಣೆಯನ್ನು ಹೊತ್ತವರಾಗಿದ್ದೇವೆ. ಯಾಕೆ ಅಂತ ಕೇಳಿದರೆ, ಪಠ್ಯಗಳಲ್ಲಾಗಿರ್ಬೋದು ಅಥವಾ ಇತರೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು, ಪುರಾಣಗಳನ್ನು ತಿರುಚುವಂತಹ, ನಮ್ಮ ದೇವರುಗಳನ್ನು ಬೈಯುವಂತಹ, ಅದೆಲ್ಲವೂ ಸುಳ್ಳು ಅಂತ ಹೇಳುವಂತಹ ಅಭಿಯಾನಗಳು ನಡೀತಾ ಇರ್ತವೆ. ಅದು ಎಲ್ಲದರಿಂದ ನಮ್ಮ ಮಕ್ಕಳಿಗೆ ನಾವು ನಿಜವಾದ ನಮ್ಮ ದೇಶದ ಸಂಸ್ಕೃತಿ ಏನು, ನಮ್ಮ ಪುರಾಣಗಳ ಹಿರಿಮೆ ಏನು, ರಾಮಾಯಣ ಮಹಾಭಾರತಗಳು ಯಥಾವತ್ತಾಗಿ ಅದು ಏನಿದೆ, ಆ ಕಥೆ ಏನು, ಅದೆಲ್ಲವನ್ನು ನಾವು ತಿಳಿಯಬೇಕಾದ್ರೆ ಅದಕ್ಕಿರುವಂತಹ ಒಂದೇ ದಾರಿ ಯಕ್ಷಗಾನವನ್ನು ಪೋಷಿಸುವಂಥದ್ದು. ಪ್ರೇಕ್ಷಕರಾಗಿ ಬಂದರು ಅಂತಂದರೂ ಕೂಡ ಅದು ಯಕ್ಷಗಾನದ ಪೋಷಣೆಯೇ ಆಗಿರ್ತದೆ. ಜೊತೆಯಲ್ಲಿ ನಮ್ಮ ಮಕ್ಕಳೆಲ್ಲರೂ ಕೂಡ ಆಂಗ್ಲ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ, ಅನಿವಾರ್ಯ ಅಂತ ನಾವು ಭ್ರಮಿಸಿದ್ದೇವೆ. ಆದರೆ ಆ ಕಾರಣದಿಂದಲಾಗಿ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಎರಡೂ ಬರದೇ ಇರುವಂತಹ ಒಂದು ತಲೆಮಾರನ್ನು ನಾವು ರೂಪಿಸ್ತಾ ಇದ್ದೇವೆ. ಒಬ್ಬ ಶಿಕ್ಷಕಿಯಾಗಿ ನಮಗದು ಅತ್ಯಂತ ಯಾತನೆಯ ವಿಷಯವೂ ಕೂಡ ಹೌದು. ಇಂಥ ಕಾಲಘಟ್ಟದಲ್ಲಿ ನಾವು ಇರುವಾಗ ಒಂದು ಒಳ್ಳೆಯ ಕನ್ನಡವನ್ನು ಕೂಡ ನಾವು ಮುಂದಿನ ತಲೆಮಾರಿಗೆ ಕೊಡಬೇಕು ಅಂತ ಹೇಳಿ ಆದರೆ ನಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ಯಕ್ಷಗಾನದ ಕಡೆಗೆ ಸೆಳೆಯುವಂತಹ ಹೊಣೆಗಾರಿಕೆ ನಮ್ಮದು ಖಂಡಿತ ಹೌದು. ಅದು ನಮ್ಮಿಂದ ಸಾಧ್ಯ ಆಗಲಿ, ಅದಕ್ಕೆ ಎಲ್ಲ ದೇವರುಗಳ ಆಶೀರ್ವಾದ ನಮಗಿರಲಿ ಅಂತ ಆಶಿಸ್ತೇನೆ. ಜೊತೆಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ ಇನ್ನೂ ಒಂದು ಮಾತು ಹೇಳಬೇಕು. ಬಹುಶಃ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡ ಕಳೆದ 25 ವರ್ಷಗಳಲ್ಲಿ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ನಾನು ಪಾತ್ರ ಮಾಡ್ತಿರೋದು ಇದು ಮೊದಲ ಬಾರಿಗೆ. ಅದಕ್ಕಾಗಿ ಜಗ್ಗಣ್ಣನವರಿಗೂ ಹಾಗೆ ರಮೇಶ್ ಬಾಬು ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇವರಿಂದ ಆತ್ಮೀಯರೇ, ಧನ್ಯವಾದದ ಮೊದಲು ಇವತ್ತು ಒಟ್ಟು ಈ ಕಾರ್ಯಕ್ರಮ ನಾವು ನಡೆಸಬೇಕು ಅಂತೇಳಿ ತೀರ್ಮಾನಿಸಿದಾಗ ನಮ್ಮೊಂದಿಗೆ ಎಲ್ಲ ಹೆಮ್ಮೆಯ ಕಲಾವಿದರು, ಬಹುಶಃ ಇದರಲ್ಲಿ ಹೆಚ್ಚಿನವರೆಲ್ಲ ಹವ್ಯಾಸಿ ಕಲಾವಿದರು. ಕೆಲವರು ಇವತ್ತು ಹಿಮ್ಮೇಳದಲ್ಲಿ ಭಾಗವತರಾಗಿ ರಮೇಶ್ ಭಟ್ ಪುತ್ತೂರು, ವಿಷ್ಣು ಪ್ರಸಾದ್ ಕಲ್ಲೂರಾಯರ, ಹಾಗೆ ರಾಮಪ್ರಕಾಶ್ ಕಲ್ಲೂರಾಯ, ಅಮೋಘ ಕುಂಟಿನಿ, ಜೊತೆಗೆ ನಾನು ಸಹ ಇದ್ದೇನೆ, ಮತ್ತು ಅಂಜನ್ ಕಜೆ. ಹಾಗೆ ಮುಮ್ಮೇಳದಲ್ಲಿ ಹಿರಿಯರಾದಂಥ ನಾಕಾರಂತ್ ಪೇರಾಜಿಯವರು, ಡಾಕ್ಟರ್ ಗೋವಿಂದ್ ಭಟ್ ಕಜೆ, ವೆಂಕಟೇಶ್ ಕಲ್ಲಗುಂಡಿ, ಹಾಗೆ ರಮೇಶ್ ಕಜೆಯವರು, ಡಾಕ್ಟರ್ ಸಿಬಂತಿ ಪದ್ಮನಾಭ, ಆರತಿ ಭಟ್ರಮೆಯವರ ಪತಿದೇವರು, ಹಾಗೆ ಆರತಿ ಭಟ್ರಮೆಯವರು, ಶಶಾಂಕ ನೆಲ್ಲಿತ್ತಾಯ, ಶಿವಶಂಕರ ಮಣಿಲ, ನಿಶಾ ಮಣಿಲ, ಈಶಾನ್ಯ ಪದ್ಯಾಣ, ಕೇಶವಕೃಷ್ಣ ಬರೆಪ್ಪಾಡಿ, ಶ್ರೀ ವಿದ್ಯಾ ಜಯರಾವ್, ವೈಷ್ಣವಿ ಜಯರಾವ್, ಶ್ರೀಕೃಷ್ಣ ಜಯರಾವ್, ಭವಿಷ್ ಭಂಡಾರಿ, ಖುಷಿ ಶರ್ಮಾ, ಮಂದಿರ ಕಜೆ, ಸಂವೃತ ಶರ್ಮಾ, ಮನೀಷಾ ಕಜೆ, ಹಾಗೆ ಆಶೀಶ್ ದರ್ಬೆ. ಇದಕ್ಕೆಲ್ಲ ಒಟ್ಟು ನಮಗೆ ವೇಷಭೂಷಣವನ್ನು ವ್ಯವಸ್ಥೆ ಮಾಡಿದರು ವೆಂಕಟೇಶ್ವರಯ್ಯರು. ಹಾಗೆ ಆಂಜನೇಯ ಮಂತ್ರಾಲಯದ ಮತ್ತು ಯಕ್ಷಕೂಟದ ಸಹಯೋಗದಿಂದ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಎಲ್ಲರಿಗೂ ಮೊದಲಾಗಿ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ವೆಂಕಟೇಶ್ವರಯ್ಯ ಅವರಿಗೆ ಎಲ್ಲರ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ದೂರದ ಊರಿಗೆ ಕೊಟ್ಟಂಥ ಆರತಿ ಪಟ್ರಮೆಯವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಮಾಜಿ ಪುರಸಭಾ ಸದಸ್ಯೆ, ಹಾಗೆ ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಸಾಂಸ್ಕೃತಿಕ ಪ್ರಕೋಷ್ಠ ಅಂತ ಇದೆ, ಅದರ ಸಂಚಾಲಕರು ಕೂಡ ಹೋದವರು. ಆ ನಿಟ್ಟಿನಲ್ಲೂ ಕೂಡ ಅವರು ಇವತ್ತು ಭಾಗವಹಿಸಿದ್ದಾರೆ. ಪ್ರೇಮಲತಾ ರಾವ್ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಿರಿಯರಾದ ಮಹಾದೇವ ಶಾಸ್ತ್ರಿ ಮಣಿಲ ಅವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಬ್ಬ ನಮ್ಮ ಹಿರಿಯಣ್ಣ ರಮಾನಂದ ನೆಲ್ಲಿತ್ತಾರಿಗೂ ವಂದನೆಯನ್ನು ಅರ್ಪಿಸ್ತೇನೆ. ಹಾಗೆ ಭಾಗವತರಾದಂಥ ರಮೇಶ್ ಭಟ್ ಪುತ್ತೂರು ಇವರಿಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ನಮಗಿಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಓಂ ಶಕ್ತಿ ಆಂಜನೇಯ ಮಂತ್ರಾಲಯದ ನೀಲನ್ ಕುಮಾರ್ ನನ್ನ ಸಹಪಾಠಿ, ಅವರಿಗೂ ಕೂಡ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಯಕ್ಷಗಾನ ಕಲಾಪ್ರೇಮಿಗಳಾದ ತಮಗೆಲ್ಲ ಒಂದೇ ಮಾತಿನಿಂದ ಧನ್ಯವಾದ ಅರ್ಪಿಸ್ತಾ ಮುಂದಕ್ಕೆ ಯಕ್ಷಗಾನ ಕಥಾಭಾಗ ಮಹಿಷಮರ್ದಿನಿ ಆರಂಭ ಆಗಲಿಕ್ಕಿದೆ.
ಗಜಮುಖನ ನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ, ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ, ಮೂಷಿಕ ವಾಹನ ಮೋದಕ ಹಸ್ತ, ಪಾಶಾಂಕುಶಧರ ಕಮಲ ಪ್ರಶಸ್ತ. ಮೂಷಿಕ ವಾಹನ ಮೋದಕ ಹಸ್ತ, ಪಾಶಾಂಕುಶಧರ ಕಮಲ ಪ್ರಶಸ್ತ. ಗಜಮುಖನ ನಿನ್ನ ಪಾದವ ನೆನೆವೆ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ, ವರಗಳ ಪ್ರಭುವೇ.
ಭಕ್ತಿಯೊಳ್ಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಗೆ ಕೈ ಮುಗಿದು
ಗಂಟೆಗೆ ಇರುವಂತಹ ಸ್ಥಳ ಅಪರಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭು ಎಂದುಕೊಂಡು ನಾನೇ ಸರಿ. ಹೊರಟು ಬಂದಂತಹ ಕಾರ್ಯ. ಅನೇಕವಿದೆ, ಅನೇಕವಿದೆ. ಶಿರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿ ಈ ಮೂರು ಲೋಕಗಳಲ್ಲಿ ಸ್ವರ್ಗ ಲೋಕಕ್ಕೆ ಒಂದು ಪ್ರಾಮುಖ್ಯತೆ ಇದೆ. ಅದುವೇ ಜ್ಯೇಷ್ಠ ಶ್ರೇಷ್ಠವೂ ಹೌದು. ಮತ್ತೆ ಮಾನವನಾಗಿದ್ದರೆ ಅವನಿಗೆ ಛಲ ಉಂಟು ಅಂತಾದ್ರೆ ಎಂತ ಕೂಡ ಸಾಧಿಸಬಹುದು ಅಂತ ಅನ್ನುವುದಕ್ಕೆ ಸ್ವರ್ಗಾಧಿಪನಾದ ನಾನೇ ಸಾಕ್ಷಿ. ಯಾಕೆ ಗೊತ್ತೇ, ಈ ಹಿಂದೆ ನಾನು ಭೂಲೋಕದಲ್ಲಿ ಅತಿಥಿ ಮತ್ತು ಕಶ್ಯಪರ ಪುತ್ರನಾಗಿ ಜನಿಸಿದೆ. ಪುರಂದರ ಎಂದು ನನ್ನ ಬಾಲನಾಮವಾಗಿತ್ತು. ಹಾಗಿರುವಾಗ ಬಾಲ್ಯದಿಂದಲೇ ಒಂದು ಮಹತ್ತರವಾದ ಸ್ಥಾನವನ್ನು ಏರಬೇಕು, ಒಂದೊಳ್ಳೆ ಕರ್ತವ್ಯವನ್ನು ನಿಭಾಯಿಸಬೇಕೆಂಬ ಮಹದಾಸೆ ನನ್ನದಾಗಿತ್ತು. ಅದಕ್ಕೆ ಅತಿಥಿ ದೇವಿಗಳ ಆಶೀರ್ವಾದ, ತಂದೆಯವರಾದ ಕಶ್ಯಪ ಮಹರ್ಷಿಗಳ ನಿರ್ದೇಶನದಂತೆ ಮೇರು ಪರ್ವತವನ್ನು ಶತಯಾಗಗಳನ್ನು ಮಾಡಿದೆ. ನಿಮ್ಮ ಕರ್ಮಫಲ ಸರಿಯಾಗಿದ್ದರೆ ದೇವರು ಒಲಿತಾನೆ. ಯಾಕೆ ಶತಯಾಗಗಳ ಮಾಡಿದ್ದಕ್ಕಾಗಿ ತ್ರಿಮೂರ್ತಿಗಳ ಕೃಪೆ ನನಗಾಯಿತು. ಹಾಗೆಲ್ಲವೇ ಸ್ವರ್ಗಾಧಿಪತಿಯ
ಅಧಿಪತಿ ನಾನಾದದ್ದು. ಅದಿರಲಿ, ನೀವು ಸಹ ಹಾಗೆ. ನಿಮ್ಮ ನಿಮ್ಮ ಪುಣ್ಯವು ಏನಿದೆ ಅದು ನಿಮಗೆ ಈಗ ನೀವು ಅಷ್ಟದಿಕ್ಪಾಲಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೀರಿ. ಮತ್ತೆ ನಮ್ಮ ಈ ಸ್ವರ್ಗಲೋಕದ ವೈಭವ ಕಮ್ಮಿ. ನೋಡಿ ನೋಡಿ ನೋಡಿ, ಯಾರವರು ನೋಡಿ ಅಲ್ಲಿ ಕುಳಿತಿದ್ದಾರಲ್ಲ, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಷೆ ಎಲ್ಲರೂ ಇದ್ದಾರೆ. ಎಂತಹ ನೃತ್ಯ, ಎಂತಹ ಸೊಗಸು! ಅದು ಮಾತ್ರವೇ ನಮ್ಮ ಹಿಮ್ಮೇಳದವರು ಇದ್ದಾರಲ್ಲ, ಇವರಂತೂ ಸಾಮಾನ್ಯ ಅಂತ ಭಾವಿಸಿದ್ದೀರಾ? ಇವರ ಗಾಯನ ಮತ್ತೆ ವಾದನಕ್ಕೆ ಎಂತ ಬೇಡಿಕೆ ಈಗ! ಎಲ್ಲರೂ ಇವರೇ ಬೇಕು ಅಂತ ಹೇಳುವುದು ಅಷ್ಟು ಕಮ್ಮಿ ಅಂತ ಭಾವಿಸಿದ್ದೀರಾ? ಇಲ್ಲ, ಅಷ್ಟು ಮಾತ್ರವಲ್ಲ, ಇಲ್ಲಿ ನಮ್ಮಲ್ಲಿ ಸಭೆ ಸೇರಿದ್ದಾರಲ್ಲ, ಇವರೆಲ್ಲ ಯಾರು? ಸುರರು, ನರರು, ಕಿನ್ನರರು, ಕಿಂಪುರುಷರು, ಗಂಧರ್ವರು, ಗರುಡರು, ಉರುಗರು, ಹೀಗೆ ಸುಮಾರು ಮಂದಿ ಇದ್ದಾರೆ. ಅಷ್ಟೇ, ನಮ್ಮಲ್ಲಿ ಸುವಸ್ತುಗಳಿಗೇನು ಕಮ್ಮಿ ಉಂಟೆ? ಇಲ್ಲ. ಒಬ್ಬ ವ್ಯಕ್ತಿ ಎಷ್ಟೇ ಕಟುಕನಾಗಿರಲಿ, ಅವನು ಕಾಮಿಸಿದ್ದನ್ನು ಕೊಡುವ ಕಾಮಧೇನು ನಮ್ಮ ಬಳಿ ಇದ್ದಾಳೆ. ಕಲ್ಪಿಸಿದ್ದನ್ನು ಕೊಡುವ ಕಲ್ಪವೃಕ್ಷವು ನಮ್ಮಲ್ಲಿದೆ. ಏರುವುದಕ್ಕೆ ಐರಾವತ, ವಿಹರಿಸುವುದಕ್ಕೆ ಬೇರು ಪರ್ವತ. ಇಷ್ಟೇ, ವಜ್ರ, ವೈಢೂರ, ಚಿನ್ಯ ಇದೆಲ್ಲ ಬಹಳಷ್ಟು ಇದೆ ನಮ್ಮಲ್ಲಿ. ಮತ್ತೆ ಹೀಗೆ ಎಲ್ಲರಿಗೆ ಕಂಡಾಗ, ಇದನ್ನೆಲ್ಲ ನೋಡಿದಾಗ ಯಾರಿಗಾದ್ರೂ ಅಸೂಯೆ ಆಗ್ತದೆ. ಇಷ್ಟೊಂದು ಸುಖ ಉಂಟು, ಇಷ್ಟೊಂದು ಸಂಪತ್ತುಂಟು, ವೈಭವ ಉಂಟು, ಇವನಾದೀತು ಅಂತ ಭಾವಿಸ್ತಾರೆ. ಆದರೆ ನಾವು ಹಾಗೆಯೋ? 3 ಲೋಕದಲ್ಲಿ ಅಧರ್ಮವಾದರೆ ಅದನ್ನು ನಾವು ರಕ್ಷಿಸಬೇಕು, ಅದು ನಮ್ಮ ಕರ್ತವ್ಯ. ಇದು ಯಾರಿಗೂ ಗೊತ್ತಿಲ್ಲ. ಎಲ್ಲ ರೀತಿಯ ಸಂಪತ್ತನ್ನು ಅನುಭವಿಸುತ್ತಾ ಇದ್ದಾರೆ ಅಂತ ಭಾವಿಸ್ತಾರೆ. ಅದಕ್ಕೆ ಅಲ್ಲವೇ ನಮ್ಮ ದಾಯಾದಿಗಳಿದ್ದಾರಲ್ಲ, ಆ ರಕ್ಕಸರು ಸುಮನಸರು ನಮಗೆ ಯಾರ ದಯೆ ಇದೆ? ಕಮಲನಾಭ, ಆ ಪದ್ಮನಾಭನ ದಯೆ ಇದೆ. ಅಷ್ಟು ಮಾತ್ರವೇ ಬ್ರಹ್ಮ ಮಹೇಶ್ವರನ ದಯವು ನಮ್ಮಲ್ಲಿ ಇದೆ. ಆದರೆ ಏನು ಮಾಡೋಣ, ದಾಯಾದಿಗಳಿಗೆ ನಮ್ಮನ್ನು ಕಂಡೇ ಕಾಣ್ತದೆ. ಇದನ್ನೆಲ್ಲ ನೋಡುವಾಗ ಅವರಿಗೆ ಅಸೂಯೆ ಆದದ್ದು ಉಂಟೆ. ಏನು ಮಾಡೋಣ ಅದಕ್ಕೆ? ಏನೋ
ಶಿವಪಾಲ, ಮತ್ತೆ ಪುಣ್ಯಲೋಕವು ಗಣ್ಯಲೋಕವು ಆದ ಸ್ವರ್ಗಕ್ಕೆ ದಾನವರು ನಿರಂತರವಾಗಿಯೂ ಮುತ್ತಿಗೆ ಹಾಕುತ್ತಾರೆ. ವಿನಾಶ ಕಾಲಕ್ಕೆ ಬಂದ ಬುದ್ಧಿ ಅವರಿಗೆ. ಹಾಗೆಂದು ಅವರು ಬಂದು ಬಗಳಿದರೆ ಸ್ವರ್ಗಕ್ಕೆ ಹಾನಿಯುಂಟೆ? ಬಿಡು. ಯುದ್ಧದಲ್ಲಿ ಅವರನ್ನು ಸಾಧೆ ಮಾಡಿದು ಕಳರೆ ಬಾಧೆ ಇಲ್ಲಿಗೆ ಇಲ್ಲದಂತೆ ಮಾಡುತ್ತೇನೆ. ಅಪ್ಪಣೆ ಕೊಡು. ನಿನ್ನ ಅಭಿಪ್ರಾಯವೇನು? ಸೂರ್ಯನು ಧರ್ಮದನು. ಓ, ಸೂರ್ಯನು ಧರ್ಮದನು. ಮುಂದಾದೀಗ ಬರವಸುಗಳ ಕಳರು. ಕೊಲರಂಗದೆ ಹೊರಗೆ ನಮ್ಮವರು ಪ್ರಾಣ ನೀಗಿದರು. ಈ ಸ್ವರ್ಗದ ಹಿರಿಮೆ ಏನು ಸಾಮಾನ್ಯವೇ? ಸಾಮಾನ್ಯವಲ್ಲ. ಕಲ್ಪವೃಕ್ಷ, ಕಾಮಧೇನು, ತಾಮಣಿ ಮುಂತಾದ ಸುವಸ್ತುಗಳು ಇರುವ ವೈಭವೋಪೇತವಾದ ಸ್ಥಳವಿದು. ಹೌದಲ್ಲವೇ? ಇದನ್ನು ಪಾಲಿಸಲು ಯೋಗ ಬೇಕು. ಓಹೋ, ಪುಣ್ಯಭರಿತರಾದ ಮಿತ ಮಾತ್ರ ಈ ಕಾರ್ಯ ಸಾಧ್ಯ. ಸರಿಯಾದ ಮಾತು. ಒಂದು ವೇಳೆ ಆ ದುರುಳ ರಾಕ್ಷಸರು ಸುವಸ್ತುಗಳ ಆಸೆಯಿಂದ ಬಂದರೆ ಕ್ಷಣಮಾತ್ರದಲ್ಲಿ ಇಲ್ಲವಾಗಿಸುತ್ತೇನೆ. ಅಪ್ಪಣೆ ಕೊಡು. ಭೇಷ್. ಸುರದೇನು ಕಲ್ಪತರು.
ನಿಮ್ಮ ಮಾತುಗಳನ್ನು ಕೇಳಿ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಯಾಕೆ ಪದ್ಮನಾಭನ ದಯೆ ಇದೆ ಹೌದು, ಆದ್ರೆ ನಾವು ಕಮ್ಮಿ. ನಮ್ಮ ಬಲವನ್ನು ತೋರಿಸ್ಬೇಡ್ವೋ? ಹೌದು, ನಮ್ಮ ಕರ್ತವ್ಯವೇ ಅದೇ ಅಲ್ವೋ? ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಲೇಬೇಕು. ನಿಮ್ಮ ಮಾತನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ಇನ್ನು ನಾವು ನಿರ್ಭಯತೆಯಿಂದ ಇರಬಹುದು. ಇರಲಿ ಇರಲಿ, ಇಂದಿನ ಸಭೆಯು ಇಲ್ಲಿಗೆ ಮುಗಿಯಿತು. ಈ ಸಭೆಯನ್ನು ಮುಂದೆ ಏನಾಗುತ್ತದೆ ಎಂದು ಅಪೇಕ್ಷೆಯಲ್ಲಿರೋಣ. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ಒಲಗಾಗಿ ನಡೆದಂದು ಮನದಿ ಯೋಚಿಸಿದಳು. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲ್ಲಿ ಕಾಮಿನಿಯೋ ಕಶ್ಯಪದಿತಿಯರ ಮಗಳು ನಾನು. ಮಾಲಿನಿ ಎಂದು ನನ್ನನ್ನು ಹೆಸರಿಸಿದ್ದಾರೆ. ವಿದ್ಯಾ ಬುದ್ಧಿ ಇತ್ತು ಪೋಷಿಸಿದ್ದಾರೆ. ನನ್ನ ಅಮ್ಮನಿಗೆ ನಾನೇ ಸರ್ವಸ್ವ. ಅಮ್ಮನನ್ನು ಕಾಣುವಾಗ ಏನೋ ಬೇಸರದಲ್ಲಿರುವಂತೆ ಭಾಸವಾಯಿತು. ಹೋಗಿ ಮಾತನಾಡಿಸಿದಾಗ ತನ್ನ ಅಂತರಂಗದಲ್ಲಿ ಮಡುಗಿಟ್ಟಿದ್ದ ದುಃಖ ದುಮ್ಮಾನಗಳನ್ನು ಎಳೆಯಾಗಿ ತಿಳಿಸಿದಳು. ತನ್ನ ಮಕ್ಕಳೆಲ್ಲ ದೇವೇಂದ್ರನಿಂದಾಗಿ ಅಸುನೀಗಿದರಂತೆ. ಕುಲೋದ್ಧಾರಕ್ಕಾಗಿ ದಾರಿ ಯಾವುದು ಎಂದು ನನ್ನ ಅಮ್ಮ ಮರುಗುತ್ತಾ ಇದ್ದಾಳೆ. ನನ್ನಿಂದಾಗಬಹುದಾದ ಕಾರ್ಯವೇನು ಎಂದು ಕೇಳಿದಾಗ ಆಕೆ ಒಂದು ಕಿವಿಮಾತನ್ನು ಅರುಹಿದಳು. ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಕುಲೋದ್ಧಾರಕನಾದ ಶ್ರೇಷ್ಠವಾದ ಮಗನನ್ನು ಪಡೆಯುವ ಆಕೆಯ ಮಾತನ್ನು ಆಜ್ಞೆಯಾಗಿ ಸ್ವೀಕರಿಸಿದವಳಿದ್ದೇನೆ. ಕಾನನವನ್ನು ಸೇರಿಕೊಂಡಿದ್ದೇನೆ. ಆದರೆ ನನ್ನ ಬಗ್ಗೆ ನಾನೇ ಯೋಚಿಸಬೇಕಲ್ಲ. ಹೇಗಿದ್ದೇನೆ ನಾನು? ಚೆಲುವಿಗೆ ಯೌವನದಿಂದ
ಮಾಡಬೇಕಾಗುತ್ತದೆ. ಜಗತ್ತಿನ ಕಾಮುಕರು ನನ್ನನ್ನು ಕಂಡರೆ ಮೋಹಿಸದೆ ಉಳಿಯರಾರರು. ಇನ್ನು ಆ ದೇವತೆಗಳು, ಅವರು ನಮ್ಮ ಹಗೆಗಳು, ನನ್ನ ತಪಸ್ಸಿನ ವಿಚಾರ ತಿಳಿದು ವಿಘ್ನವನ್ನು ತರುವುದು ಖಂಡಿತ. ಹಾಗಾದರೆ ನನಗಿರುವುದು ಒಂದೇ ದಾರಿ, ನಿಜವನ್ನು ಮರೆಮಾಚುವುದು. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವಳಿದ್ದೇನೆ. ನನ್ನ ರೂಪವನ್ನು ನಾನೀಗ ಮರೆಮಾಚಬೇಕಾಗಿದೆ. ಯಾವ ರೂಪವನ್ನು ಪಡೆಯಬಹುದು? ಓ, ಅಲ್ಲಿ ಹರಿದಾಡುತ್ತಿರುವ ಸರ್ಪವಾದೀತೆ. ಏನು ಆದೀತು? ಆಗ್ಲಿಕ್ಕಿಲ್ಲ. ಮೇಲೆ ಹಾರುವ ಗರುಡನನ್ನು ನೋಡಿ, ಅದು ಆಗ್ಲಿಕ್ಕಿಲ್ಲ. ಓ, ಅಲ್ಲಿ ಓಡುತ್ತಿರುವ ಜಿಂಕೆಯ ರೂಪವಾದೀತೆ. ಅದು ಆಗ್ಲಿಕ್ಕಿಲ್ಲ. ಅಲ್ಲಿ ಸಿಂಹ ಒಂದು ಬೇಟೆಗಾಗಿ ಹೊಂಚು ಹಾಕುತ್ತಾ ಇದೆ. ಹಾಗಾದರೆ ಏನು ಮಾಡೋಣ? ಆಗ್ಲಿಕ್ಕಿಲ್ವಾ ಅಂತ ಮನೆಗೆ ಹೋಗ್ಬೋದು. ಸುಮ್ಮನೆ ಕೂತ್ಕೊಳ್ಳಿ. ಮನೆಗೆ ಹೋಗುವುದಂತೆ ನನ್ನ ಉದ್ದೇಶ ಸಾಧನೆಗಾಗಿ. ಓ, ಅಲ್ಲಿ ಮಹಿಷಿಯ ಹಿಂಡು ಕಾಣುತ್ತಿದೆಯಲ್ಲ, ಮಹಿಷಿಯ ರೂಪವನ್ನು ಧರಿಸುತ್ತೇನೆ. ಅವುಗಳು ಸಾಧು ಪ್ರಾಣಿಗಳು, ಅವುಗಳಿಂದ ಯಾವುದೇ ತೊಂದರೆ ನಮಗೆ ಉಂಟಾಗುವುದಿಲ್ಲ. ಹಾಗಾಗಿ ಮಹಿಷಿಯ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸುತ್ತೇನಂತೆ. ಹಸುರ ತರುಣಿ ಮಹಿಷ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಹಾಗಾದರೆ ಈ ಕೈಯಿಂದಾಗಿ ಎಲ್ಲವೂ ಸಂಭವಿಸಿದೆ. ನನ್ನ ತಪಸ್ಸಿಗೆ ಬಂಧುವಾದವನು ಹೀಗೆ ಮುರಿದು
ಘನಘೋರವಾದ ತಪಸ್ಸನ್ನಾಚರಿಸಿದ್ದಿ. ನಿನ್ನ ಮನಸ್ಸಿನ ಇಚ್ಛೆ ಏನೆಂಬುದನ್ನು ಹೇಳಿಕೊ, ಪೂರೈಸುತ್ತೆ. ಕರುಣಸಾಗರ ದೇವ, ಕರುಣಸಾಗರ ದೇವ ಪರಮೇಷ್ಠಿಗೆ ಕರುಣಸಾಗರ ದೇವ ಪರಮೇಷ್ಠಿಗೆ ಹರುಷದಿಂದಲೇ ಮನದಿರವ ದುರಾಧೀರನಾಗಿಹ ಕರುಣನ ಬಯಸಿ ದುರಾಧೀರನಾಗಿಹ ಕರುಣನ ಬಯಸಿನ ವಿರಚಿಸಿದನು ಘೋರ ತಪವ ದೇವ ದೇವ, ಮನುಷ್ಯರಲ್ಲಿ ಕರುಣೆಯು ಇಂದು ಮಾತ್ರ ಇರುತ್ತದೆ ಅಂತೆ. ನೀನಾದರೋ ಕರುಣಾ ಸಾಗರನೆಂದು ಅರಿತವಡಿದ್ದೇನೆ. ನನ್ನ ತಪಸ್ಸಿಗೆ ಮೆಚ್ಚಿ ಬಂದೆಯ ಪ್ರಭು. ಧುರಧೀರನಾಗಿರುವ ತರಳನನ್ನು ಬಯಸಿ ಘೋರವಾದ ತಪಸ್ಸನ್ನ ಆಚರಿಸಿದೆ. ಕರುಣಿಸು ದೇವ. ಕರಳೆ ನೀತ ಬಗೆಯುವ ರೋಷದಿ ಮುನಿಸುಪಾಶಕನೈದಿ ಭರದಿ ಧರಿಸುತ್ತ ಮಹಿಷನ ರೂಪದ ತರಳ ನಿನ್ನುದರದಿ ಜನಿಸಲಿಗೆನು ಕರಳೆ ಮಗನೇ, ಮೂರು ಲೋಕಗಳನ್ನು ಗೆಲ್ಲಬಲ್ಲ ಮಗನಿಗಾಗಿ ಅಪೇಕ್ಷಿಸುತ್ತಾ ಇದ್ದೆ. ಹೌದು ಸ್ವಾಮಿ, ನಿನ್ನ ಆಸೆಯಂತಾಗಲಿ. ತಥಾಸ್ತು. ಆದರೆ ಮಗಳೇ, ಮಹಿಷೆಯ ರೂಪದಲ್ಲಿ ತಪಸ್ಸನ್ನು ಆಚರಿಸಿದ ಅಷ್ಟರಲ್ಲಿ ನಿನ್ನ ತಪಸ್ಸಿಂದ ಉತ್ಪತ್ತಿಯಾದ ಬಿಸಿಯಿಂದ ಈ ಪ್ರದೇಶದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಶುಭಾಶ್ವಕ ಮುನಿಯ ತಪಸ್ಸು ಭಂಗವಾಗಿದೆ. ಆದ್ದರಿಂದಾಗಿ ನೀನು ಯಾವ ರೂಪದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದೀಯೋ ಅದೇ ರೂಪದ ಮಹಿಷನಿಗೆ ಜನ್ಮ ಕೊಡಬೇಕೆಂದು ಶಾಪವನ್ನಿಟ್ಟಿದ್ದಾರೆ. ಹರಿಯರು ಮುಖ ಜನಕ್ಕೆ ಬೆದರಿ ಹರಿಯರು ಮುಖ ಜನಕ್ಕೆ ಬೆದರುತ್ತಲಿ ನಾನಿಂದು ವಿರಚಿಸಿದೆ ನೀರೀತಿ ತಪವ ಜನಿಸೆ ಮಹಿಷನು ಎನ್ನ ಉದರದಲ್ಲಿ ನಾನೆನುತು ಸುಖವ ಪಡೆವೆನು ಧರೆಯೊಳ್ ದೇವ ಧರೆಯ ಕಾಮುಕ ಜನಕ್ಕೆ ಬೆದರುತ್ತಲಿ ಓ ಬ್ರಹ್ಮದೇವ ಬ್ರಹ್ಮದೇವ, ರೂಪವಂತನಾದ ಶ್ರೇಷ್ಠನನ್ನು ಬಯಸಿದ ಶ್ರೇಷ್ಠ ಮಗನನ್ನು ಬಯಸಿದವಳು ನಾನು. ಈಗ ಕೋಡನನ್ನು ಮಗನಾಗಿ ಪಡೆದರೆ ಜಗತ್ತಿನ ಮುಂದೆ ನಾನು ಹೇಗೆ ಸಹಿಸಲಿ? ಅವನನ್ನು ಹೇಗೆ ಮುದ್ದಿ ಕೊಂಡಾಡಲಿ ಪ್ರಭು? ತ್ರಿಮೂರ್ತಿಗಳಾದ ನೀವು ನಿಗ್ರಹ ಅನುಗ್ರಹಗಳನ್ನು ಬಲ್ಲವರಿದ್ದೀರಿ. ನನ್ನ ಶಾಪವನ್ನು ಪರಿಹರಿಸಿ ಅನುಗ್ರಹಿಸಬೇಕು ದೇವ. ಮಗಳೇ, ಮರುಗದಿರು ಮಾಲಿನಿಯೇ ಮುನಿವರನು ರೆದ ವಚನವು ತಪ್ಪನರಿಯದು
ನನ್ನ ಮಗಳಾದ ಮಾಲಿನಿ ತಪಸ್ಸನ್ನು ಆಚರಿಸಿ ಬಂದಿದ್ದಾಳೆ. 3 ಲೋಕವನ್ನು ಆಳುವಂತಹ ಮಗನನ್ನು ಪಡಿ ಹೇಳಿ ಬ್ರಹ್ಮದೇವ ವರ ಕೊಟ್ಟಿದ್ದಾರಂತೆ. ಕೇಳಿ ಸಂತೋಷವಾಯಿತು. ಹಾಗೆಂತೇಳಿ ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತದ ಹೇಳಿ? ಅವಳ ಯೋಗ್ಯತೆಗೆ ತಕ್ಕದಾದ ವರವನ್ನು ಹುಡುಕಿ ಮದುವೆ ಮಾಡಬೇಕಲ್ವ? ಹೌದು. ಯಾರು ಅಂತ ಆಲೋಚನೆ ಮಾಡುವಾಗ ಯಾರಿದ್ದಾರೆ? ಹಾ ಗೊತ್ತಾಯ್ತು ಈಗ. ಪಾತಾಳ ಲೋಕದ ಮಧುವನವನ್ನು ಆಳುತ್ತಿರುವ ಅರಸ ಜನ್ಮಾಲಿ ಅವನಿಗೆ ಓಲೆಯನ್ನು ಬರೆದು ನಿಪ್ಪಳ ಸಮೇತ ಬರಬೇಕು ಅಂತೇಳಿ ದೂತರಲ್ಲಿ ಸಂದೇಶವನ್ನು ಕಳಿಸುತ್ತೇನಂತೆ. ಓಲಗವಿತ್ತಂತಹ ಕಾರ್ಯಕಾರಣ ಹೇಳಬೇಕು. ಸ್ವಾಮಿ, ಕರ್ಪೂರಾನ್ವಯದ ಪರಂಪರೆಯಲ್ಲಿ ಜನಿಸಿ ಬಂದಂತಹ ನಾನು ವೀರ ವಿದ್ಯುನ್ಮಾಲಿ ಎಂಬ ನಾಮಾಂಕಿತದಿಂದ ಈ ಮಧುವನದಲ್ಲಿ ಮೆರೆಯುತ್ತಾ ಇದ್ದೇನೆ. ಎಂದೊಮ್ಮೆ ಎಲ್ಲ ರಾಕ್ಷಸರನ್ನು ಕೂಡಿಸಿಕೊಂಡು ದೇವಲೋಕಕ್ಕೆ ನಾವು ಹಕ್ಕೆ ಇಟ್ಟೆವು. ಏನೋ ನಮ್ಮ ಗ್ರಹಚಾರ ಏನು ಕೈ ಸೋತು ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ನಾವು ತಪ್ಪಿಸಿ ಈ ಪಾತಾಳ ಲೋಕಕ್ಕೆ ಬಂದು ಬುಸುಗುಟ್ಟುವ ನಾಗಗಳ ತಲೆಗೆ ಪಾತಾಳ ಲೋಕದಲ್ಲಿ ಚೆಲ್ಲಿ ಚದುರಿ ಹೋಗಿದಂತಹ ರಾಕ್ಷಸರನ್ನೆಲ್ಲ ಕೂಡಿಸಿಕೊಂಡು ಮಧುವನವೆಂಬ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಕೀರ್ತಿಗೆ ನಾನು ಪಾತ್ರರಾಗಿದ್ದೇನೆ. ಮಿಥ್ಯಾಗ್ನಿಗಳನ್ನು ಪೂರೈಸಿ ಸಭೆಗೆ ಬಂದಾಗ ಶೋಣಿತಾಪುರದಿಂದ ಒಬ್ಬ ದೂತ ಬಂದು ಏನು ಹೇಳಿ
ಶೋಣಿತಾಪುರದ ರಾಜ್ಯಕ್ಕೆ ಒಂದು ರಾಜಮಾತೆಯ ಹಾಗೆ ಮೆರೆಯುತ್ತಿರುವಂತಹ ತಿಥಿದೇವಿಯ ಒಲೆ ನಮ್ಮ ಮಗಳು ಮಾಲಿನಿಗೆ ತಾವೇ ಸರಿಯಾದ ವರ ಎಂಬುದಾಗಿ. ಒಳ್ಳೆ ತಿಳುವಳಿಕೆ ಉಳ್ಳವರು ಹೀಗೆ ಅಂತ ಹೇಳಿದ್ರೆ ಅದನ್ನು ಆಶೀರ್ವಾದ ಅಂತ ಭಾವಿಸಬೇಕು ನಾವು. ಅದರ ಹಾಗೆ ಮತ್ತೆ ನಾವು ನಡೆದುಕೊಳ್ಬೇಕು. ಯಾಕಂದ್ರೆ ತಿಳಿದವರು ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡುವುದಿಲ್ಲ. ದಿತಿದೇವಿಗೆ ಅವರ ಮಗಳಿಗೆ ಯಾವ ತರನಾದಂತಹ ವರ ಬೇಕು ಅಂತ ಖಂಡಿತವಾಗಿ ಗೊತ್ತಿರ್ತದಲ್ವ. ವರ ನಾನೇ ಅಂತ ಹೇಳಿದ್ರೆ ಇನ್ನು ತಡ ಯಾಕೆ? ರಾಕ್ಷಸ ವೀರರಿಗೆ ಎಲ್ಲರಿಗೂ ಡಂಗುರವನ್ನು ಸಾರಿದ್ದೇನೆ. ಇಡೀ ಮಧುವನಕ್ಕೆ ಮಧುವನವೇ ಮದುವೆಯ ಮದುವೆಗಳಂತೆ ಶೃಂಗರಿಸಿ ನಿಂತಿದೆ. ನಿಮ್ಮಿಂತ ಏನು ಮದುವೆಗೆಲ್ಲ ಹಾಗೆ ಒಬ್ಬನೇ ಹೋಗುವ ಕ್ರಮ ಉಂಟ ಸ್ವಾಮಿ? ನಮ್ಮ ಬಳಗ ದೊಡ್ಡದು. ನಮ್ಮ ಬಳಗ ತುಂಬಾ ದೊಡ್ಡದು. ದಿಬ್ಬಣ ಬೇಕಲ್ವಾ? ದಿಬ್ಬಣಿಗರು ಬರಬೇಕು. ಬೇಕಾದಂತಹ ಮಂಗಳ ದ್ರವ್ಯಗಳು, ಸರಕು ಸರಂಜಾಮುಗಳು ಎಲ್ಲವನ್ನು ಯಾರ್ಯಾರು ಹೇಗೆ ಅವರೆಲ್ಲವನ್ನು ಹಿಡ್ಕೊಂಡು ನಮ್ಮವರಾದಂತಹ ದಿಬ್ಬಣಿಗರು ಬರಲಿ. ನಮಸ್ಕಾರ ಒಂದಕ್ಕೆ ಎರಡು. ನಮಸ್ಕಾರ. ಏನು ಹಾಗಲ್ವೋ? ಮತ್ತೆ ಕರೆದದ್ದು ಕರೆ ಕಳುಹಿಸಿದ್ದು ಅದು ಯಾಕೆ? ವಿಷಯ ಏನು ಗೊತ್ತಾ? ಎಂತ ವಿಷಯ ಎಂತ? ಶೋಣಿತಾಪುರದ ಅರಸಿಯಾದಂತಹ ದಿತಿದೇವಿ ಅವರ ಮಗಳು ಮಾಲಿನಿಗೆ ನಾವೇ ಸರಿಯಾದಂತಹ ವರ ಎಂಬುದಾಗಿ ನಿಶ್ಚಯಿಸಿದ್ದಾರೆ. ಓಹೋ, ನಾವು ಮೇಲೆ ಹೋಗ್ಬೇಕೀಗ. ಮೇಲೆ ಹೀಗಲೇ ಅಲ್ವೋ? ಅಸುರ, ನಾವಿರುವುದು ಪಾತಾಳದಲ್ಲಿ ತಾನೆ. ಹೌದು. ಭೂಮಿಯ ಲೋಕಕ್ಕೆ ಹೋಗಬೇಕು. ಭೂಲೋಕಕ್ಕೆ ಹೋಗಿ ಶೋಣಿತಾಪುರದ ಅರಸಿಯಾದಂತಹ ದಿತಿದೇವಿಯ ಮಗಳು ಮಾಲಿನಿಯನ್ನು ನಾವು ಮದುವೆ ಆಗೋರಿದ್ದೇವೆ. ದಿಬ್ಬಣ ಸಮೇತರಾಗಿ ಬನ್ನಿ ಅಂತ ಓಲೆ ಕಳುಹಿಸಿದ್ದಾರೆ. ಏನು ಸಾವಕಾಶ? ರಾಜ ಟಿವಿಯೊಂದಿಗೆ ಬಂದ್ರು ದಿತಿದೇವಿಯವರಿಗೆ ಪ್ರಣಾಮಗಳು. ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಕ್ಷೇಮವೇ? ದಾರಿಯಲ್ಲಿ ಏನು ತೊಂದರೆ ಆಗ್ಲಿಲ್ಲಲ್ಲ? ಏನು ಇಲ್ಲ. ಸಂತೋಷ. ಏನು ಶೋಣಿತಾಪುರಕ್ಕೆ ನಾವು ಬರ್ತೇವೆ ಅಂತ ಹೇಳಿದಾಗ 3 ಹೆಜ್ಜೆ ಹಿಂದೆ ನಿಂತಾರೆ ಹೆದರಿ. ಮತ್ತೆ ಫಲಾಹಾರ ಉಪಚಾರ ಎಲ್ಲ ಸರಿಯಾಗಿತ್ತ? ನಮಗೆ ಮನೆಯಲ್ಲಿ ಮಾತ್ರ ದಾಕ್ಷಿಣ್ಯ, ಹೋದಲ್ಲೆಲ್ಲ ದಾಕ್ಷಿಣ್ಯ ಇಲ್ಲ. ಬನ್ನಿ, ಹೀಗೆ ಅಲ್ಲ, ಬರುವವರು ಬಂದ್ರು, ಬರಬೇಕಾದವರು ಇನ್ನೂ ಕಾಣ್ತಾ ಇಲ್ಲ. ಎಲ್ಲಿದ್ದಾರೆ? ರೋಹಿತ್ರು ಬರಲಿಲ್ಲ. ನಮ್ಮ ಹತ್ರ ಹೇಳ್ತಿದ್ರೆ ಯಾವ ನಮನೆಯ ಪುರೋಹಿತರು ಇದ್ರು ಗೊತ್ತುಂಟಲ್ಲ. ಅದಕ್ಕೆ ಕೊರತೆಯ ಮತ್ತೆ ಹಾಗೆ ಆಗುದಿಲ್ಲ. ಮತ್ತೆ ಈ ಊರಿಗೆ ಇಲ್ಲಿಯ
ಶಿವ, ನಿಮಿಗೂ ಈ ಪ್ರಾಯದಲ್ಲಿ ಯಾಕಪ್ಪ ಮದುವೆ? ಛೇ, ನನಗಲ್ಲ ಸ್ವಾಮಿ, ಮತ್ತೆ? ನನ್ನ ಮಗಳಿಗೆ. ಮಗಳಿಗ? ಮಾಲಿನಿ. ಮಗಳು? ಅವಳು ಇಷ್ಟು ದೊಡ್ಡಲ್ಲ ಅಲ್ವಾ? ಮೊನ್ನೆ ಹುಟ್ಟುವಾಗ ಇಷ್ಟು ಉದ್ದ ಇದ್ಲು. ಈಗ ಬೆಳೆದು ದೊಡ್ಡವಳಾಗಿ ಮದುವೆ ಮಾಡಿಸ್ತಾ ಇದ್ದಾನೆ ಅವಳಿಗೆ. ಹೌದಾ? ಒಳ್ಳೇದಾಗ್ಲಿ, ಒಳ್ಳೆ. ಇದು ಹೇಳಿಕ್ಕೆ ಎಲ್ಲರಿಗೂ ಹೋಗಿದ? ಎಲ್ಲರಿಗಾಗಿದೆ. ಟಿಪ್ಪಣಿಗರೆಲ್ಲ ಬಂದಿದ್ದಾರಾ? ಎಲ್ಲರಿಗೂ. ಮದುಮಗರೆಲ್ಲ ಬಂದಿದ್ದಾರಾ? ಬಂದಿದ್ದಾರೆ. ಏನು ಹುಡುಕ್ತಾ ಇದ್ದೀರಿ? ಓ ಉರಿಕಾರೆ, ಮದುಮಗ ಏನು ಅಲ್ಲಿ ಕೂತದ್ದು? ಇಲ್ಲಿ ಮುಂಡಾಸ ಕಟ್ಟಿ ಕಚ್ಚಿ ಹಾಕಿ ಇಲ್ಲಿ ಬಂದಿ? ಸ್ವಾಮಿ, ಮದುಮಗ ಮದುಮಗ? ಓ, ಮದುಮಗ ನಿದ್ದೆ ಮಾಡಿದ್ದಾರೆ. ಛೇ, ಎಬ್ಬಿಸಿ ಎಬ್ಬಿಸಿ. ಇಲ್ಲಿ ಸ್ವಾಮಿ, ಇಲ್ಲಿ ಕೂತಿದ್ದಾರೆ ಬಂದು. ನಿಮ್ಮನ್ನೇ ನಾವು ಕಾಯ್ತಾ ಓ, ಇದ್ದೇವೆ. ಇವರೇ? ಊರೇ ಮದುಮಗ. ನಮಸ್ಕಾರ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಇದು ಕ್ಷೇಮವೇ? ಕ್ಷೇಮ ಇಲ್ಲದ್ರೆ ಬರ್ತೇನೆ ಇಲ್ಲಿಗೆ. ನೀವು ಮದುವೆಗೆ ಬಂದದ್ದ? ಅಲ್ಲಪ್ಪ, ಊಟಕ್ಕೆ. ಅಮ್ಮ ಇಲ್ಲಿ ಬನ್ನಿ. ಏನು ಸ್ವಾಮಿ? ಈ ಹುಡುಗ ಸ್ವಲ್ಪ ಅಧಿಕ ಪ್ರಸಂಗಿ ಅಂತ. ಎಲ್ಲ ಮಾತಾಡೋರಿಗೆ ಹಾಗೆ ಮಾತಾಡ್ಬೋದು. ಏನೆಲ್ಲ ಮಾತಾಡ್ತಾ ಇದ್ದಾನೆ? ಏನು ಸುಧಾರಿಸಿ ಕೊಡಿ. ಈಗ ಹುಡುಗಿಯನ್ನು ನೋಡಿದ್ದೀರಾ? ಅವರು ತೋರಿಸಿದ್ರೆ ನಾನು ಇಣುಕಿ ನೋಡೋ ಅಭ್ಯಾಸ ಇಲ್ಲ ನನಗೆ. ನೀವು ಮದುಮಗನಿಗೆ ಹುಡುಗಿ ತೋರಿಸಿ ಮರ್ಯಾದೆ ಮದುವೆ ಗಡಿಬಿಡಿಯಲ್ಲಿ ಮತ್ತೆ ಹುಡುಗಿಯನ್ನು ಕರ್ಕೊಂಡು ಬನ್ನಿ. ಹುಡುಗಿಯನ್ನು ಸಿಂಗಾರ ಮಾಡಿ ಕರ್ಕೊಂಡು ಬನ್ನಿ. ರಾಜ ರಕ್ಕಸ ನಾನು. ಇದು ಸುಮ್ಮನೆ ಕಾಡಿನ ರಕ್ಕಸ. ಮುಂದೆ ಬನ್ನಿ. ಓ, ಮಾವರೇ, ಇಲ್ಲಿ ಬನ್ನಿ. ಏನು ಕರೆದದು? ಹುಡುಗಿ ನೋಡ್ಲಿಲ್ಲಲ್ಲ? ಇಲ್ಲ. ನೀವು ಮದುವೆ ಆಗೋ ಹುಡುಗಿ ನೋಡ್ಲಿಲ್ಲಲ್ಲ? ಇಲ್ಲ. ಓ, ಅಲ್ಲಿ ನೋಡಿ. ಅದನ್ನು ಸ್ವಲ್ಪ ಸರಿಸಲಿಕ್ಕೆ ಹೇಳಿ, ಏನು ಕಾಣುವುದಿಲ್ಲ ನನಗೆ. ಇದನ್ನು ಸ್ವಲ್ಪ ತೆಗಿಲಿಕ್ಕೆ ಹೇಳಿ. ಚೂರು ಸಾಕು. ಚೂರು ಸಾಕು. ಹಾ, ಸಾಕು ಸಾಕು ಸಾಕು. ಆದಿತ್ತಲ್ಲ, ನಿನಗೆ ಆದಿತ್ತಲ್ಲ. ನನಗೆ ಅದಕ್ಕೆ ಬೇಜಾರು ಮಾಡೋದು ಯಾಕೆ? ನಿಮಗೆ ಒಂದು ಸಂತೋಷ ಯಾವುದು, ದುಃಖ ಯಾವುದು ಮತ್ತೆ ಗೊತ್ತಾ? ನನಗೆ ಆದಿತ್ತಲ್ಲ ಅಂತ ಕೂಗ್ತಿಯಲ್ಲ ನೀನು. ನಾನು ಸಂತೋಷದಲ್ಲಿ ಹೇಳಿದ್ದು. ಇಂಥ ಸಂತೋಷ ಅದು ಬೇಕು. ನನಗೆ ಆದೀತು ಅಂತ. ಆದಿತ್ತಲ್ಲ. ಹುಡುಗ ನನ್ನ ನೋಡಿಲ್ಲಲ್ಲ. ನೋಡ್ರಿ, ಒಮ್ಮೆ ನೋಡಮ್ಮ. ಸರಿ ನೋಡಿದ್ಲ ಅವಳು. ಸರಿ ನೋಡಿದ್ಯಾ? ಹೇಗೆ ಆದಿತ್ತ? ಮೀಸೆ ತಕ್ಕೊಂಡು ಅಂತ ಹೇಳಿದ್ರೆ ಆಗಿದ್ದಿಲ್ಲ. ಹೊತ್ತು. ಓಯ್, ಇದು ಅಮ್ಮನಿಗೆಲ್ಲ ಮದುವೆ. ನೀ ಮದುವೆ ನಿನಗೆ ಇವತ್ತು. ಆ ಅಮ್ಮನಿಗೆ ಆದ್ರೆ ಹುಡುಗ ನೋಡಿ ನನಗೆ ಒಪ್ಪಿಗೆ. ನೋಡಿ, ಹುಡುಗಿ ಹುಡುಗಿ ನೋಡಿ. ಈಗಿನ ಕಾಲದಲ್ಲಿ ಹಾಗಲ್ಲ. ಅಮ್ಮನಿಗೂ ಗೊತ್ತಿಲ್ಲ, ಅಪ್ಪನಿಗೂ ಗೊತ್ತಿಲ್ಲ. ಇವರು ಓಡಿ ಹೋದ ಮೇಲೆ ಗೊತ್ತಾಗ. ಸಂಸ್ಕಾರ ಒಳ್ಳೆ ಒಳ್ಳೆ ಕಲಿಸಿದ್ದೀರಿ. ಕಲಿಸಿದ್ದೇನೆ. ಹಾಗಾದ್ರೆ ನಾವು ಪ್ರಾರಂಭ ಮಾಡುವಲ್ಲ. ಶುರು ಮಾಡು. ಆಹಾರ ಬನ್ನಿ. ಆಹಾರ ಆಹಾರ ಎಂತ ಸ್ವಾಮಿ, ಆಹಾರ ಮದುವೆ ನಂತರ. ಅದಲ್ಲ, ಹೂಹಾರ ಹೂಹಾರ. ಹೇ ಕೃಷ್ಣ, ಹೇ ಕೃಷ್ಣ, ಎಲ್ಲಿದೆ? ಹುಡುಗಿಯ ಕೈಯಲ್ಲಿ ನೀವು ಕೊಡಿ. ಹಾ, ಇಲ್ಲಿ ಬಾ. ಮಾತು ಕೂತ್ಕೊಂಡು ಮದುವೆ ಆಗುದಿಲ್ಲ, ಇಲ್ಲಿ ನಿಲ್ಬೇಕು. ಹಿಡ್ಕ ಕೈಯಲ್ಲಿ. ಹಿಡ್ಕೊಂಡೆ. ಹಾ, ಅದನ್ನ ಏನು ಮಾಡ್ಬೇಕು ಗೊತ್ತುಂಟ ನಿನಗೆ? ಅದನ್ನು ದೇವರಿಗೆ ಹಾಕಬೇಕು. ದೇವರಿಗೆ ಅಲ್ಲ, ಕೂತಕ್ಕೆ ಆಗೋದು. ಏನು ಇದು ಮದುವೆ ನಿನಗೆ. ನನಗೆ ಮದುವೆ ಗೊತ್ತಿಲ್ಲ. ಕುತ್ತಿಗೆಗೆ ಹಾಕ್ಬೇಕು ಮಾರಾಯ. ಆಯ್ತು, ನೀವು ಹೇಳಿರ್ತೇವಲ್ಲ. ಹಾ, ಮತ್ತೆ ಹಾ, ಗಡಿಬಿಡಿ ಮಾಡ್ಲಿಕ್ಕಿಲ್ಲ. ಓ, ನೀನು ಸ್ವಲ್ಪ ಗಡಿಬಿಡಿಯವ. ನಾನು ಮಂತ್ರ ಹೇಳ್ತೇನೆ. ಓ, ಒಳಗದವರಿದ್ದಾರೆ. ಇದ್ದಾರೆ. ಶುರು ಮಾಡಿ. ನಮ್ಮವರೇ. Oh,
ಗಾಯತ್ರಿ ಮಾಡಿ. ಅವರಿಗೆ ಸ್ವಲ್ಪ ಅನಾರೋಗ್ಯವಂತ. ಓ, ಮುಗಿಲಿಲ್ವಾ? ಮುಗಿಯುವುದೆಂತದ್ದು? ಅದು ಮಂತ್ರ, ಗಾಯತ್ರಿ ಮಂತ್ರ. ಅದು ಎಲ್ಲಿಂದ ಬರುದು? ನಾಭಿಯಿಂದ ಬರಬೇಕು. ಇಲ್ಲಿಂದ ಇಲ್ಲಿವರೆಗೆ ಬರಬೇಡ ಅದು. ಈಗ ಈಗ ಭಾಗವತರು ಪದ ಹೇಳ್ತಾರೆ, ಪದ ಚಂದ ಕೇಳ್ತಾರೆ ನಮ್ಗೆ. ಅವರ ಮುಖ ನೋಡಿದ್ದೀರಾ ನೀವು? ಹೇಗೆ ಮಾಡ್ತಾರೆ ಅವರು. ಅಲ್ಲಿ ಮುಖ ಮುಖ್ಯ ಅಲ್ಲ, ಅಲ್ಲಿ ಪದ ಮುಖ್ಯ. ಗೊತ್ತಾಯ್ತಲ್ಲ? ಬನ್ನಿ. ಎಲ್ಲರಿಗೆ ಶುರು ಮಾಡಿದ್ರೆ ಹಾ. ಈಸ್ಲಿಕ್ಕೆ ನಾವೇ ಹೇಳ್ಬೇಕು. ಅದು ನಮ್ಗೆ ಅಭ್ಯಾಸ ಆಗಿ ಹೋಗಿದೆ. ಶುರು ಮಾಡ್ಲಿಕ್ಕೆ ಗೊತ್ತುಂಟು, ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ. ಓಯ್, ಓ ಮಾತಾಡೋದು ಮತ್ತೆ ಇಲ್ಲಿ ನಿಲ್ಲು. ಇದು ಹುಟ್ಟಿದ ಮೇಲೆ ಮದುವೆ ಆಗದಾಗ ಮಾಡ್ತಾಳ. ಮತ್ತೆ ಎಲ್ಲರಿಗೆ ವರ್ಷ ವರ್ಷ ಮದುವೆ ಆಗ್ತದ? ಮಂತ್ರ ಹೇಳ್ತೇನೆ, ಮತ್ತೆ ಕಟ್ಟುದು. ಬರ್ತದಲ್ಲ ನಿಮ್ಗೆ? ಹಾ. ಮಾಂಗಲ್ಯಂ ತತ್ತು ದಾನೇನ ಜೀವನ ಹೇತುನ ಗಂಟೆ ಬತ್ತಾವಿಸುವಗೆ ನಮ್ದು. ಓಡುದಲ್ಲ, ಅಲ್ಲಿ ಕೂತ್ಕೊಳ್ಳು. ಇಲ್ಲಿ ಬಾ, ಬನ್ನಿ. ಏ ಕೃಷ್ಣ, ಆರತಿ. ಏ. ಅಮ್ಮ ಇಲ್ಲಿ ಬನ್ನಿ. ಈಗ ಆರತಿ ಹತ್ತುವಾಗ ಒಂದು ಸೋಬಾನೆ ಹಾಡ್ಲಿಕ್ಕೆ ಉಂಟು. ಹೌದು. ಈಗ ಇಲ್ಲಿ ಯಾರಾದರೂ ಸೋಬಾನೆ ಹಾಡುವವರು ಹಳೇ ಹುಡುಗಿಯರಿದ್ದಾರ? ಹಳೆ ಹುಡುಗಿ ಹಳೆ ಹುಡುಗಿಯರು ಅಂತ ಹೇಳಿದ್ರೆ ಅವರಿಗೆ ಮುದುಕಿ ಅಂತ ಹೇಳಿದ್ರೆ ಬೇಸರ ಆಗ್ತದೆ. ಈ ಹಳೆ ಹುಡುಗಿ ಅಂತ ಹೇಳಿದ್ರೆ ಸ್ವಲ್ಪ ನಗು ಬರ್ತದೆ ಮುಖವೇ. ಹಾ. ಹಾಗಾಗಿ ಹಾ. ಇದ್ದಾರ ಯಾರಾದರೂ? ಯಾರಾದ್ರೂ ಇದ್ರೆ ಬರ್ಬೋದು. ನೀವು ನಿಮಗೆ ಗೊತ್ತುಂಟಾ? ಬೇಡ, ನಮ್ಮ ಅವ್ರಿಗೆ ಗೊತ್ತಿರ್ಬೋದು. ಅಲ್ಲಿ ಗೊತ್ತಾ ಇವರ ಅವರಲ್ಲೇ ಕೂತ್ಕೊಳ್ಳಿ. ಈಗ ಮತ್ತೆ ಊಟ ಹಾಕುವ. ಬನ್ನಿ, ನಮ್ಮ ಆಸ್ಥಾನ ಭಾಗವತರು ಇದ್ದಾರೆ. ಅವರನ್ನು ಮದುವೆಗೆ ಕರೀರಿ. ಅವರು ಬಂದಿದ್ದಾರೆ, ಅವರು ಊಟಕ್ಕೆ ಬರಲಿ. ಅವರು ಊಟಕ್ಕೆ ಕಾಮಿನಿ ರಾಮನಿಗೆ ಸೋಮ ಸುಂದರಗೆ ಕಾಮಾನಿಗೆ ಸೋಮ ಬಂದಿದ್ದಗೆ ಕಾಮಿನಿಯನ್ನು ಇನ್ನೊಂದು ಅರಸಿನ ಎಣ್ಣೆ ಹಚ್ಚುವಂತ ಕಾರ್ಯಕ್ರಮ ಉಂಟು. ಹಾ. ಹಾ? ಹಾ. ಮಾಡು. ಕ್ರಮ ಎಲ್ಲ ಕ್ರಮ ಪ್ರಕಾರ ಆಗ್ಬೇಕು. ಯಾವ ಕ್ರಮದಲ್ಲಿ ಮುಂದು ಕೊರತೆ ಬರಬಾರ್ದು. ಓಯ್ ಮದುಮಗ, ಈಗ ಒಂದು ಅರಸಿನ ಎಣ್ಣೆ ಹಚ್ಚುವಂತ ಕಾರ್ಯಕ್ರಮ ಉಂಟು. ಮದುಮಗಳು ಬಿಡು. ಬೇಕು. ಏ, ಬಾ ಅಮ್ಮ ಇಲ್ಲಿ. ಇದನ್ನು ಹೇಳ್ತಾ ನಾನು ಹೇಳಿದಾಗ ಹೇಳಬೇಕು. ಎನ್ನ ರಸ, ಹೊನ್ನದ ರಸ ನಿನ್ನ ಚಂದ್ರನಂತಹ ಮುಖಕ್ಕೆ ನಿಮ್ಮ ಚಂದ್ರನಂತಹ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಇವೆಲ್ಲ ಹಚ್ಚು, ಮೀಸೆಗೆಲ್ಲ ತಾಗಬಾರ್ದು. ನೀನು ಹೇಳಬೇಕು. ಎನ್ನ ರಸಿ, ಪಟ್ಟದ ರಸಿ, ಪಟ್ಟದ ರಸಿ. ಅಮ್ಮ ಏನು ಕೊಡ್ಲಿಲ್ಲ ಈಗ ಫಲಾರ ಬಂದಾಗೆ? ಬಿಟ್ಟಿದೆ ಎಲ್ಲ ಆಗಿದೆ ಉಪಚಾರ. ಓ ಮದುಮಗನೇ, ಅಲ್ಲಿ ಜನ ನೋಡು, ಅವರೆಲ್ಲ ನಿನ್ನ ಸ್ವರವನ್ನು ಕೇಳಬೇಕು ಅಂತ ಅಲ್ಲಿ ಗಾತ್ರದಿಂದ ಕಾಯ್ತಾ ಇದ್ದಾರೆ. ನಮ್ಮವ್ರನ್ನವ್ರು ಏನು ಹಾ ಹೌದು, ಅವರಿಗೆ ನಿನ್ನ ಸ್ವರ ಗೊತ್ತಿಲ್ಲ. ಸ್ವಲ್ಪ ಏರು ಇದರಲ್ಲಿ ಹೇಳಬೇಕು, ಗಟ್ಟಿ ಹೇಳಬೇಕು. ಗಟ್ಟಿ ಹೇಳಬೇಕು. ಹಾ ಹೇಳಿ. ಎನ್ನ ರಸ, ಅಯನ್ನ ರಸಿ, ಎಲ್ಲ ಓಟದ ಸ್ಪರ್ಧೆ ಅಂತ ನಿಮಗೆ ಶಬ್ದ ಬೇಕಿ ಉಂಟ. ಶಬ್ದ ಬೇಕಿಲ್ಲ. ಇದು ಯಾರ್ಯಾರ ಎದೆ ಹೊಡೆಯುವ ಕಾರ್ಯಕ್ರಮ ಅದು. ಮತ್ತೆ ಗಟ್ಟಿ ಹೇಳಬೇಕು ಅಂತ ನೀವೆಲ್ಲ ಹೇಳಿತು. ಗಟ್ಟಿಯಿಂದ ಇಷ್ಟು ಗಟ್ಟಿ ಅಲ್ಲ, ಮತ್ತೆ ಸ್ವಲ್ಪ ಮಧ್ಯದಲ್ಲಿ, ಮಧ್ಯಮ ಸ್ಥಾಯಿಯಲ್ಲಿ ಮಧ್ಯಮದಲ್ಲಿ ಹೇಳಬೇಕು. ಎನ್ನ ರಸಿ, ಹಾ, ಪಟ್ಟದ ರಸಿ, ಪಟ್ಟದ ರಸಿ, ಪ್ರಾಣದ ರಸಿ, ಪ್ರಾಣದ ರಸಿ. ನಿನ್ನ ಕಂಬಳದಂತಹ ಮುಖಕ್ಕೆ. ಅಂತ ಮುಖ ಎಲ್ಲಿ ಉಂಟು ನೋಡಲ್ಲಿ, ಹೇಗೆ? ಕಂಬಳದಂತಹ ಮುಖಕ್ಕೆ. ಅಯ್ಯೋ, ಕಮಲದಂತಹ ಮುಖಕ್ಕೆ. ಇದೆಂತದ್ದು? ಕಮಲವೇ? ಆ. ಕಮಲದಂತಹ ಮುಖಕ್ಕೆ ಕಮಲ
ಕಮಲದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನೆಣ್ಣೆ ಹಚ್ಚುತ್ತೇನೆ. ಹಚ್ 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 ಹಚ್. ಹಾ, ಸಾಕು ಸಾಕು ಸಾಕು. ಮದುವೆಯಾದ ಕೂಡಲೇ ಉಡುಗೊರೆ ಕೊಡಬೇಡ. ಇನ್ನೊಂದೀಗ ಉಡುಗೊರೆ ಕಾರ್ಯಕ್ರಮ ಆಗಬೇಕು. ಈ ಸೋದರ ಮಾವ, ಸೋದರತ್ತೆ, ಸೋದರ ಭಾವಂದ್ರು, ಸೋದರ ಅತ್ತಿಗೆಯವರೆಲ್ಲ ಇದ್ರೆ ಬರಲಿ. ಅಲ್ಲ, ನಾವು ಆಶೀರ್ವಾದವೇ ಉಡುಗೊರೆ ಅಂತ ಮಾಡಿದ್ದು. ಈಗ ಉಡುಗೊರೆ ಇಲ್ವಾ ಹಾಗಾದ್ರೆ? ಉಡುಗೊರೆ. ಆದ್ರೆ ಆ ಪರಂಪರೆಯನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಹಾ. ನಾನೇ ನೀವೇ ಮಾಡಿ. ಪುರೋಹಿತರ ಪಟ್ಟೆ ಇದರಲ್ಲಿ ಆಗಬೇಕಷ್ಟೇ 108 ಹೊಟ್ಟೆ. ಇದನ್ನು ಕೊಟ್ಟೆ, ನಾನು ಕೆಟ್ಟೆ. ಪುರೋಹಿತನ ಕೊರಳಿನಿಂದ ಮಧುಮಗನ ಕೊರಳಿಗೆ, ಮಧುಮಗನ ಕೊರಳಿನಿಂದ ಮಧುಮಗಳ ಕೊರಳಿಗೆ, ಮಧುಮಗಳ ಕುತ್ತಿಗೆಯಿಂದ ಪುರೋಹಿತರ ಕೊರಳಿಗೆ. ಇನ್ನು ಹಾಗಿದ್ರೆ ನೀವು ಕೊಡುವವರಲ್ವೋ? ಎಷ್ಟು ಅಂತ ಕೊಟ್ಟೆಂದು ಹೋದಲ್ಲೆಲ್ಲ ಇದನ್ನು ಕೊಟ್ಟರೆ ನನಗೆ ಯಾರು ಕೊಡ್ತಾರೆ ಅಂತ ಬೇಕಲ್ಲ. ಸರಿ ಸರಿ ಸರಿ. ಬಂದ ಹಾಗೆ ನಿಮ್ಮ ಆಶೀರ್ವಾದವೇ ದೊಡ್ಡದು ನಮಗೆ. ನೀನು ಬಸವನ ಹಿಂದೆ ಬಾಲ ಬಂದಾಗ ಬರ್ತಾ ಇದ್ದಲ್ಲ ಇವ. ಬಸವನ ಹಿಂದೆ ಬಾಲ ಬರುದು. ಎಲ್ಲ ನನ್ನ ಬಂಧುಗಳೇ, ನನ್ನ ಹಿರಿಯರೇ, ನನ್ನ ಅಕ್ಕ ತಂಗಿಯರೇ, ನನ್ನ ಅಣ್ಣ ತಮ್ಮಂದಿರೇ, ನನ್ನ ಗೆಳತಿಯರೇ, ನನ್ನ ಗೆಳೆಯರೇ, ನಾನು ನನ್ನ ಗಂಡನೊಟ್ಟಿಗೆ ಗಂಡನ ಮನೆಗೆ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಬೇಕು. ಎಂತ ಕೂಗುದಿ? ಅಂತ ಬೇಜಾರು ಮಾಡಲಿಕ್ಕಿಲ್ಲ, ಆಯ್ತಾ? ಅಮ್ಮ, ಇಲ್ಲಿ ಕೆಲವರಿಗೆ ಅರ್ಥವೇ ಆಗಲಿಲ್ಲ. ಕೆಲವರು ಅದೇ ನೋಡಿ ಅಳಬೇಡಿ ಅಮ್ಮ, ಅಳಬೇಡಿ. ಅಕ್ಕನ ಕುಲೆ ಅದು ಬೇರೆ ಬೇರೆ ಮಾಡ್ಲಿಕ್ಕಿಲ್ಲ. ಅಕ್ಕನ ಕುಲೆ, ಅಣ್ಣನ ಕುಲೆ, ಯಾನು ಎನ್ನ ಕಂಡನು ಕಂಡೊಂದು ಕೊಂಡವಳು ಮಾಡುವಿರಿ ಪೆಟ್ಟು ಕಂಡನೇ ಇಲ್ಲಡೆ ಹೋಂದುಲ್ಲ ಎಂಕ್ಲೆ ಎಂಕ್ ನಿಕ್ಲು ಮಾತೆಲ್ಲ ಸೇರ್ದು ಒಂದು ಎಟ್ಟೆ ಆಶೀರ್ವಾದ ಮಲ್ಕೊಡು. ಓಜ್ಜಿ ಈರ್ದಾಯ ಬಿಟ್ಟು ಈ ನಮೂನೆ ಚಕ್ ಈರ್ಲ ಮದುವೆ ಅದು ಬತ್ತಿನ ತಾಯಿ ಬುಲಿ ಬಂದೆ ಈರ್ ಗಡಿ ಬಿಡಿ ಮಲ್ಕೊಡ್ತಿ ಒಂಜಿ 4 5 7 ತಿಂಗಳು ಪಿರ ಬರ್ಬಲ್ಲ ಇರ್ ದಾಲ ಮಂಡೆ ಜಾಲ ಪಟ್ಟಿ ಅವೇ ಸೇರಿದ ಹಿರಿಯರೇ ಗಣ್ಯಾತಿ ಗಣ್ಯರೇ, ನಾವು ಈ ಒಂದು ಕಾಲದಲ್ಲಿ ಕೇಂದ್ರದಿಂದ ಏನು ಆಡಳಿತವನ್ನು ಮಾಡ್ತಾ ಇದ್ದೇವೆ. ನಮ್ಮ ಇದು ರಾಜ್ಯಕ್ಕೆ ಇದೀಗ ನಿನ್ನ ಮದುವೆ ಆದ ನಾವು ಅಂತ ಹೇಳಿದ ಕೂಡಲೇ ಅದು ಶುರು ಆಗುವುದೇ. ರಾಜ್ಯಕ್ಕೆ ಮಾತಾಡ್ಲಿಕ್ಕಿಲ್ಲ ಇಲ್ಲಿ. ಮತ್ತೆ ಇದು ನಿನ್ನ ಊರಿನವರ ಒಂದು ಸಭೆ ಆಶೀರ್ವಾದ ತೆಕ್ಕೊಳ್ಳಿಕ್ಕಿರುವುದು. ಹಾಗೆ ನೀವು ಹೇಳಿಕೊಡಿ, ಅದು ರಗಾಳೆ. ಸೇರಿದ ಹಿರಿಯರೇ, ಬಂಧುಗಳೇ, ಭಗಿನಿಯರೇ, ಅಣ್ಣಂದಿರೇ, ಅಕ್ಕಂದಿರೇ, ಅಕ್ಕಂದಿರೇ, ಗೆಳೆಯರೇ, ಗೆಳತಿಯರೇ, ಇಲ್ಲ ನಾನು ಇವತ್ತು ನಿಮ್ಮ ಎದುರಲ್ಲಿ ಒಂದು ಹುಡುಗಿಗೆ ಕೈ ಕೊಟ್ಟಿದ್ದೇನೆ. ಮತ್ತೆ ನಮ್ಗೆ ಅಂತ ಬುದ್ಧಿಯೇ ಇಲ್ಲ. ಯಾವುದು? ನೀವು ಏನು ಹೇಳಿದ್ದೀಗ? ಕೈ ಕೊಟ್ಟದ್ದಲ್ಲ ಪಾಣಿಗ್ರಹ. ಅದುವೇ ಕೈ ಕೊಡುದೇ. ಕೈ ಕೊಟ್ಟು ಓಡಿ ಹೋಗೋದಲ್ಲ ಇದು. ಅದು ಹಾಗೆ ಕೇಳ್ತದೆ. ಹಾಗೆ ಕೇಳಬಾರ್ದು. ನಾನು ಒಂದು ಹುಡುಗಿಯ ಕೈ ಹಿಡಿದಿದ್ದೆ. ಗೊತ್ತುಂಟು. ಏನು ಗೊತ್ತಿಲ್ಲ. ನೋಡಿ ಗೊತ್ತಿಲ್ವಾ?
ಮುಂದುವರಿಸಿ. ಮತ್ತೆ ನಿಮ್ಮವಳಾದಂತಹ ಮಾಲಿನಿಯನ್ನು ನನ್ನ ಮನೆಯ ನಂದಾದೀಪವಾಗಿ ಮಧುವನಕ್ಕೆ ನಾನು ಕರೆದುಕೊಂಡು ಹೋಗುತ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಈ ವಿದ್ಯುನ್ಮಾಲಿಯ ಮೇಲೆ ಯಾವಾಗಲೂ ಇರಲಿ ಅಂತ ಕಿರಿಯರ ಪ್ರೀತಿಯನ್ನು ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ಇದ್ದೀನಿ. ಸರಿ. ಆಶೀರ್ವಾದ ಹಿರಿಯರಿಂದ ಹಿರಿಯರಿಂದ ಆಶೀರ್ವಾದ ತಗೊಳ್ಬೇಡು. ದೇವರು ಒಳ್ಳೇದು ಮಾಡಿ ಮತ್ತೆ. ಯಾವ ದೇವರು ಯಾವ ಗುರುಗಳಿಂದ ಮೊದಲು ತಾಯಿಯಿಂದಲೇ ಮಾತೃಭ್ಯೋ ನಮಃ ಗುರುಭ್ಯೋ ನಮಃ. ಅಷ್ಟಪುತ್ರಿ ಬಾಬಾ. ಓಯ್. ಏನು ಏನು ನಾವು ಕೊಡೋದ್ರಲ್ಲಿ ಯಾವುದ್ರಲ್ಲಿಯೂ ಕಡಿಮೆ ಮಾಡುವುದಿಲ್ಲ, ಮತ್ತೆ ಹೆಚ್ಚೆ ನಮ್ಮದು. ಆದಷ್ಟು ಒಳ್ಳೇದಾಗ್ಲಿ ಅಂತ. ಸರಿ. ಮನೆ ತುಂಬ ಮಕ್ಕಳಿದ್ರೆ ತಂದೆ ತಾಯಿ 100 ವರ್ಷ ಬದುಕ್ತಾರೆ. ಎರಡೆರಡು ತಿಂಗಳು ಒಂದೊಂದು ಮನೆಯಲ್ಲಿ ಕೂತ್ರೆ ವರ್ಷ ಇಡೀ ಹೋಗ್ತದಲ್ಲ. ಮತ್ತೆ ಸರಿ ಸರಿ ಒಳ್ಳೆ ತಾಯಿ ಉಪಚಾರದ ವಿಷಯವನ್ನು ನೀವೇ ಹೇಳ್ತೀರಲ್ಲ. ಇದು ಯಾರೂ ಹೋಗಬಾರ್ದು ಇಲ್ಲಿ. ಇದೆಲ್ಲ ಮದುವೆ ಕಾರ್ಯಕ್ರಮ ಆದ ಕೂಡಲೇ ಊಟದ ಕೋಣೆಯಲ್ಲಿ ಊಟ ಹಾಕ್ತಾ ಇದ್ದಾರೆ. 1ನೇ ಅಂತ್ಯ ಆಗುತ್ತಾ ಉಂಟು. ಬೆನ್ನಿಗೆ ನಿಮಗೆ ಬೀಳ್ತದೆ. ಆಯ್ತಾ, ಯಾರು ಹೋಗ್ಬೇಡಿ. ದಿನ ತಿಥಿಯುವಣಿದಿಹ ಪುತ್ರರನ್ನು ನೆನೆಯುತ್ತ ತನ್ನಯ ಇಷ್ಟದಲ್ಲಿ ಕಳವಳದಿ ಮರುಗುವ ಸಮಯದೊಳಗಾಗ ಮಗಳ ಮದುವೆ ಏನೋ ಬಹಳ ವಿಜೃಂಭಣೆಯಿಂದ ಆಯಿತು. ಆದರೆ ನನ್ನ ಮನಸ್ಸಿನ ದುಗುಡವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಿ, ಯಾರಲ್ಲಿ ಹೇಳಿ? ಅತ್ತೆಯವರಲ್ಲಿಯೂ ಚಿತ್ತದಿ ನಿಮ್ಮ ಪಾದಾರವಿಂದಗಳಿಗೆ ವಿದ್ಯುನ್ಮಾಲಿ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದಾನೆ. ನನಗೂ ಮಾಲಿನಿಗೂ ಮದುವೆಯಾಗಿ ಕೆಲವು ವರ್ಷಗಳೇ ಕಳೆದು ಹೋಗಿದೆ. ನಮ್ಮ ದಾಂಪತ್ಯದ ಫಲವಾಗಿ ಹುಟ್ಟಿದಂತಹ ಬಾಲಮಹೀಶನ ಆಟ ಪಾಠ
ಬಂದಿದ್ದಾರೆ. ನನಗೆ ಹೆಣ್ಣನ್ನು ಕೊಟ್ಟು ನನ್ನ ಬಾಳನ್ನು ಬೆಳಗಿದವರು ನೀವು. ಆದ ಕಾರಣ ನಿಮ್ಮ ಅಂತರಂಗದ ವೇದನೆ ಏನು ಅಂತ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಹೆತ್ತಂತಹ ಗಂಡು ಮಕ್ಕಳು ಎಲ್ಲರನ್ನೂ ಸ್ವರ್ಗದ ನೆಪದಿಂದ ಕಳೆದುಕೊಂಡಿರ ತಾಯಿ ಮಮ್ಮನ ಮರುಗುತ್ತಿರುವಿರೆ. ನಿಮ್ಮ ದುಃಖವನ್ನು ಬಿಡಿ, ವೀರ ವಿದ್ಯುನ್ಮಾಲಿಗೆ ಅಪ್ಪಣೆಯನ್ನು ಕೊಡಿ. ದೇವ ತಿತ್ತಿಡಿಯನ್ನು ಸುರ ಸಂಪತ್ತನ್ನು ಎಳೆದು ತಂದು ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ ತಾಯೇ. ಆಶೀರ್ವಾದ ಮಾಡಿ. ಜಯಶಾಲಿಯಾಗಿ ಬಾ. ಆಶೀರ್ವಾದ ಬೇಕು. ಅತ್ತೆಯಿಂದ ಅಪ್ಪಣೆಯನ್ನು ಪಡೆದುಕೊಂಡಿದ್ದೇನೆ. ಇಷ್ಟರವರೆಗೆ ನಮ್ಮ ಸೇನೆ ಮಾತ್ರ ನಮಗೆ. ಈಗ ಶೋಣಿತಾಪುರದ ಸೇನೆ ಆನೆ ಬಲ ಬಂದಿದೆ. ಸೇನೆಯನ್ನೆಲ್ಲ ಕೂಡಿಕೊಂಡು ಹೋಗುತ್ತೇನೆ ಸ್ವರ್ಗಕ್ಕೆ.
ಹಾಗಾಯಿತು. ನನ್ನದಾದಂತಹ ಯಕ್ಷಲೋಕ ಸಾರಿಗೊಂದು. Ideal ice cream, milky way to your heart.
ಬಂದದ್ದು. ನಿಮ್ಮ ಗಂಡ ಕೂತಲ್ಲಿಂದ ಎದ್ದು ಯುದ್ಧ, ಘನಘೋರವಾದಂತಹ ಯುದ್ಧ, ಭಯಂಕರ ಭಯಾನಕ ಭೀಕರ ಯುದ್ಧ. ಯುದ್ಧ ಅಂದ್ರೆ ಎಂಥದ್ದು? ಯುದ್ಧ ಅಂದ್ರೆ ಎಂಥದ್ದು? ಗಲಾಟೆ ಬಿಟ್ಟು ಇಷ್ಟೆಲ್ಲ ಆಗುವಾಗ ಅಮ್ಮ ನಿಮ್ಮ ಗಂಡ ಒಂದು ಕೊಟ್ಟದ್ದು. ಯಾರಿಗೆ? ದೇವೇಂದ್ರನಿಗೆ. ದೇವೇಂದ್ರ ಅಮ್ಮ ಎಲ್ಲೇ ಹೋದಂದ್ರೆ ಅವರು ಹಾಗೆ ಸಂಬಂಧದವನ ಸಂಬಂಧ ಅಲ್ಲಮ್ಮ. ಮತ್ತ್ಯಾಕೆ ಹೇಳ್ತಾ ಇದ್ದಿ? ದೇವೇಂದ್ರ ಸೋತು ಓಡಿದಲ್ವಮ್ಮ. ವಿಷಯವನ್ನು ಖುಷಿಯಲ್ಲಿ ಹೇಳ್ಬೇಕಲ್ವೋ? ಇದನ್ನು ನಾನು ಸಂತೋಷದಿಂದ ಹೇಳ್ಬೇಕಾ? ನವಿನಗುತ್ತಾ ಹೇಳ್ಬೇಕಾ? ನಕ್ಕಿ ನಕ್ಕಿ ಹೇಳ್ಬೇಕಾ? ಅಮ್ಮ ದೇವೇಂದ್ರ ಓಡಿದ್ನ ನಿಮ್ಮ ಗಂಡ ಆಚೆ ಈಚೆ ನೋಡಿದ್ರಮ್ಮ. ಅಲ್ಲೇ ಹತ್ರ ಮಸಣ ಇತ್ತು. ಏನ್ ಮಾತಾಡ್ತಿದ್ಯಾ ನೀನು? ಮಸಣ ಕೂತ್ಕೊಳ್ಳೋದು, ಮಸಣದಲ್ಲಿ ಕೂತ್ರವು. ಸಿಂಹಾಸನ. ಸಿಂಹಾಸನ ಅದರಲ್ಲಿ ಕೂತ್ರಮ್ಮ. ಆವಾಗ ಕೂತ್ಕೊಂಡು ಯಾರಿಗೆ? ನಿಮ್ಮ ಗಂಡ ಯಾರಿಗೆ ಮಾಡಿದ್ದೇ ತಡಮ್ಮ. ಶುರುವಾಯ್ತು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇವರೆಲ್ಲ ಬಂದರು. ಮತ್ತೆ ನೋಡುವಾಗ ಅವರದ್ದು ನಾಟ್ಯ ವೈದವ್ಯ. ನಾಟ್ಯ ವೈದವ್ಯ, ನಾಟ್ಯ ವೈವಿಧ್ಯ, ಗಾನ ವೈವಿಧ್ಯ. ನಿಮ್ಮ ಗಂಡನಿಗೆ ಅದನ್ನು ನೋಡ್ಬೇಕು ಅಂತಾಯ್ತು. ಅದೆಲ್ಲ ಅಲ್ಲಿಂದನೇ ಬಂದದ್ದು. ಅಲ್ಲಿಂದಲೇ ಬಂದದ್ದು. ಇಲ್ಲಿಗೆ ಬಂದದ್ದೇ ಅಲ್ಲಿಂದ. ಅದಾಯ್ತಮ್ಮ. ಕುಣಿತಾ ಆಯ್ತು. ಒಮ್ಮೆಲೆ ನಿಶಬ್ದ. ನಿಶಬ್ದದಲ್ಲಿ ಶಬ್ದವೇ ಇಲ್ಲಮ್ಮ. ಆವಾಗ ಆ ಶಬ್ದ ಹಾರಾಡಿಯಿಂದ ರಿಕ್ಷಾ ಬಂತು. ಹಾರಾಡಿಯಿಂದ ರಿಕ್ಷಾ ಅಲ್ಲಮ್ಮ, ಹಾರಾಡಿ ಹಾರಾಡಿಕೊಂಡು ರಿಕ್ಷಾ. ಯಕ್ಷ 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 ಬೀಜಾಕ್ಷ ಅವ ಬಂದಮ್ಮ. ಅವ ಬಂದು ನಿಮ್ಮ ಗಂಡನ ಮುಂದೆ ಹೀಗೆ ನಿಂತಮ್ಮ. ನಿಂತು ಒಂದೇ ಒಂದು ತಿತ್ತ. ಮೈಮೇಳವಿಲ್ಲಮ್ಮ ಅಲ್ಲಿ ಆದ. ಅದನ್ನು ಹೇಳ್ತಾ ಇರೋದು ಬಲದ ರೇಖೆಯಿಂದ. ಇವ ಯಾರು ವಿಗ್ರಹಾಕ್ಷ ಬಲದ ಕೆನ್ನೆ ಕೈಯಲ್ಲಿ, ನಿಮ್ಮ ಗಂಡನ ಎಡದ ಕೆನ್ನೆಗೆ ಒಂದೇ ಬಿಟ್ಟು ಏನಾಯ್ತು? ಅಲ್ಲಿಗೆ ಎಂತದು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ನಿಂತವರಲ್ಲಿ ಕೂತ್ರಮ್ಮ. ಕೂತ್ಕೊಂಡು ಸುಸ್ತಾಗಿರಬೇಕು. ನಾನು ಆಲೋಚನೆ ಮಾಡಿದೆ, ಒಟ್ಟಾರೆ ನಿಂತುಕೊಂಡು ಅವರಿಗೆ ಯುದ್ಧ ಮಾಡಲಿಕ್ಕೆ ಸುಸ್ತಾಯ್ತಲ್ಲ, ಇನ್ನು ಕೂತ್ಕೊಂಡು ಅವರು ಯುದ್ಧ ಮಾಡ್ತಾರೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆವಾಗ ಪುನಃ ಒಂದು ದಿತ್ತ.
ಸತ್ತವರನ್ನು ಬದುಕಿಸಲು ಸಾಧ್ಯವೇ? ಗಂಡನಿಲ್ಲದ ಮಾತ್ರಕ್ಕೆ ನಾನೇನು ಅಬಲೆ ಅಲ್ಲ. ಈಗ ನನಗಿರುವುದು ಒಂದೇ ದಾರಿ, ಪ್ರತೀಕಾರ. ಸುಮನಸರನ್ನು ಸದೆ ಬಡಿದು ನಾಲ್ಕಲೋಕವನ್ನು ಗೆದ್ದು ಬರುವಂತಹ ಉದ್ದೇಶ ಸಾಧನೆ ಈಗ ನನ್ನದು. ಯಾರಿದ್ದಾರೆ? ಒಂದ ಕಾರ್ಯದ ಮಗನ ತಾಯಿ ನಾನು. ಆತನಿಗೆ ಯುದ್ಧದ ವಿಷಯವನ್ನು ತಿಳಿಸಿ ಆತನನ್ನು ಯುದ್ಧಕ್ಕಾಗಿ ಸಿದ್ಧಪಡಿಸುತ್ತೇನಂತೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಹರಿವೆಯ ಮೇಲೆ ಕಣ್ಣೀರ ಸುರಿಸುತ್ತಲೇ
ಯಾಕಂತಮ್ಮ? ಯಾಕೆ ಹಾಗೆ ಏನಮ್ಮ? ಬೆಳಲೇ ಮುತ್ತು ಕಂದ ನಮ್ಮ ಬಾಳು ಬೇರಿದು ಮಗನೇ ಕಂದ ಕಂದ ಜನನಿಯೇ! ಬದುಕೆ ಮುಗಿದು ಹೋಯಿತು ಎನ್ನುವಾಗ ಅಡುವುದಲ್ಲದೆ ಏನು ಮಾಡಲಿ ಕಂದ? ಯಾಕಮ್ಮ? ಯಾಕಮ್ಮ? ನಿಮ್ಮ ತಂದೆಯವರು ದೇವತೆಗಳನ್ನು ಬಗ್ಗುಬಡಿಯುವುದಕ್ಕಾಗಿ ನಾಲ್ಕು ಲೋಕಕ್ಕೆ ತೆರೆದ ವಿಚಾರ ನನಗೂ ಗೊತ್ತಿದ್ದಾನೆ. ಅದು ನನಗೆ ತಿಳಿದಿರುವಂತಹ ವಿಚಾರವಮ್ಮ. ಆದರೆ ಇದೀಗ ಬಂದ ವಾರ್ತೆ ಏನು ಗೊತ್ತೇ ಕಂದ? ಏನಮ್ಮ? ಏನಮ್ಮ? ದೇವತೆಗಳ ಮೋಸದಿಂದಾಗಿ ನಿನ್ನ ತಂದೆ ಅಸುನಿಗೆ ತಾಯಿಯೊಬ್ಬಳಿಗೆ ಬಲಿಯಾದನೆ. ಇದಕ್ಕೆ ಕಾರಣ ಯಾರಮ್ಮ? ಆ ದೇವತೆಗಳೇ. ಯಕ್ಷನಂತೆ
ಯಕ್ಷ ಗಿಕ್ಷಾತಿರಂದು ಬಗ್ಗ ಹೊಡೆಯುತ್ತೇನಮ್ಮ. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು. ಅನಿಮಿಷದ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಮತ್ತೇನಮ್ಮ? ವನಜನಾಭನು ಬರುವ ಕೃತಕದಿ ಯಾರೋ ವನಜನಾಭನು ಬರುವ ಕೃತಕದಿ ಯಾಕಾಗಿ ಅನವರತ ಸುಮನಸರ ಪಕ್ಷದಿ ನನಗೇನು ತೊಂದರೆ? ನಿನಗೆ ಪೇಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಕಂದ. ಕಂದ ಕಂದ ಇಲ್ಲಿ ಬಾ ಕಂದ. ಮಗು ಇಲ್ಲಿ ಬಾ. ಏನಮ್ಮ? ನಿನ್ನ ವೀರಾವೇಶದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಯಿತು. ದೇವತೆಗಳನ್ನು ಬಗ್ಗು ಬಡಿಯುವುದು ನಿನಗೊಂದು ಘನವಾದ ಕೆಲಸವೇ ಅಲ್ಲ. ಆದರೆ ಮಗು, ದೇವತೆಗಳ ಪಕ್ಷಪಾತಿಯ ಶ್ರೀಹರಿ ಇದ್ದಾನೆ. ಅವನ ಕೃತಕದಿಂದ ದೇವತೆಗಳನ್ನು ಬಗ್ಗು ಬಡಿಯುವುದು ಅಷ್ಟು ಸುಲಭವಲ್ಲ ಕಂದ. ಅದಕ್ಕೆ ನಾನು ಎಂತ ಮಾಡ್ಬೇಕಮ್ಮ? ನಾನೊಂದು ಉಪಾಯವನ್ನು ಹೇಳುತ್ತೇನೆ. ಏನು? ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ವರಗಳನ್ನು ಪಡೆದುಕೋ. ಅಮ್ಮ, ಆಮೇಲೆ ನೀನು ಯುದ್ಧವನ್ನು ಮಾಡುವೆ ಅಂತ. ನಾಳೆಯಿಂದಲೇ ನಮ್ಮ ಪೂಜಾ ಮಂದಿರದಲ್ಲಿ ಬ್ರಹ್ಮನನ್ನು ಕುರಿತು ತಪಸ್ಸು. ಏನು ಏನಾಗ್ತದೆ ಬ್ರಹ್ಮ ಎಲ್ಲಿ ಹೋಗ್ತಾ ನೋಡ್ತೇನೆ ನಾನು. ಅಲ್ಲಿ ಯಾರಾದ್ರೂ ತಪಸ್ಸು ಮಾಡ್ತಾರೆ? ಮತ್ತೆ ಹಸಿವಾಗುದಿಲ್ಲ ನನಗೆ. ಊಟ ಮಾಡಿದ ಹಾಗೆ ಮತ್ತೆ ಈಗ ತಪಸ್ಸು ಮಾಡುವಾಗ ಊಟ ಮಾಡ್ಲಿಕ್ಕಿಲ್ವಾ? ನಿರಾಹಾರವಾಗಿ ಘೋರ ಕಾಂತರದಲ್ಲಿ ಬ್ರಹ್ಮದೇವನನ್ನು ನಾನೀಗ ತಪಸ್ಸಿನಿಂದ ಕಾಂತಾರಕ್ಕೆ ಹೋಗ್ಬೇಕು. ಕಾಂತಾರ. ಹೌದು. ಹಾ, ಹೋಗ್ತೇನೆ. ಹೋಗು. ಇದು ನಿನಗೆ ಪಟ್ಟದ ಕತ್ತಿಯನ್ನು ನೀಡುತ್ತಾ ಇದ್ದೇನೆ. ನನ್ನ ತಂದೆಯನ್ನು ಉಪಯೋಗಿಸಿದಂತಹ ಕತ್ತಿ. ಹೌದು. ಅಮ್ಮ, ಇದು ಯಾಕಪ್ಪ? ನನಗೆ ಕೋಡುಗಳುಂಟಲ್ಲ. ಆದರೂ ಇರ್ಬೇಕಲ್ಲ, ರಕ್ಷಣೆಗಾಗಿ ರಕ್ಷಣೆಗಾಗಿ ಕೊಟ್ಟ. ನೀನು ಕೊಟ್ಟ ಪ್ರೀತಿಯಲ್ಲಿ ತಗೊಳ್ತೇನೆ. ಯುದ್ಧದಲ್ಲಿ ಜಯಶೀಲನಾಗಿ ಭಾಗವಹಿಸ. ಮಾತೆಗೆ ಮಣಿದು ವಿಖ್ಯಾತ ಮಹಿಳೆಯರು ವಿಧಾನದ ಬಗೆಯಿವೆ ಆತನು ಕಣ ಪರಟೈಕಂದು ಪುಷ್ಕರ ೇತಲ್ಲಿ ಮಣಿದ ನಡೆಯುತ್ತೆ.
ಏನು ಮಾಡೋಣ ಹೇಳಿ? ಯೋಗ ಇದ್ದವನಿಗೆ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದವನಿಗೆ ಯೋಗ ಇರುವುದಿಲ್ಲ ಎನ್ನುವಂತ ಒಂದು ಮಾತುಂಟು. ಇಲ್ಲದೆ ಹೋದ್ರೆ ಒಂದು ಕಾಲದಲ್ಲಿ ನಮ್ಮ ಯೋಗ್ಯತೆಯಿಂದಾಗಿ ಎಲ್ಲಿದ್ದೆವು ನಾವು? ಸ್ವರ್ಗದಲ್ಲಿ ದೇವಪೀಠವನ್ನು ಏರಿದಾಗ ಶಂಕಾಸುರನಿಗೆ ಜಯವಾಗಲಿ, ಜಯವಾಗಲಿ, ಲೋಕದ ಒಡೆಯನಿಗೆ ಜಯವಾಗಲಿ ಎನ್ನುವ ಜಯಘೋಷವನ್ನು ಮಾಡಿದವರಲ್ವೇ ನೀವು? ನಾವೇ ಏನು ಮಾಡೋಣ ಹೇಳಿ? ಅದೇ ಹೇಳಿದ್ದು ನಾನು, ಯೋಗ್ಯತೆ ಉಂಟು, ಹಾಗಾಗಿಯೇ ಸ್ವರ್ಗವನ್ನು ಏರಿದೆವು. ಯೋಗ ಬೇಕಲ್ಲ? ಆ ಜಯಘೋಷದ ಕರ್ಣಾನಂದಕರವಾದಂತಹ ಸ್ವರವನ್ನು, ಜಯಘೋಷವನ್ನು ಕಿವಿಯಲ್ಲಿ ಅನುರಣಿಸ್ತದೆ ಎನ್ನುವ ಕಾಲಕ್ಕೆ ಆಗ ವಿಷ್ಣುವಿನ ಚಕ್ರವಂತೆ ಸುದರ್ಶನ ಅದರ ಕರ್ಕಶ ದನಿಯಲ್ವೇ ನಮ್ಮ ಕಿವಿಗೆ ಉಪಾಯ ಇಲ್ಲ. ಯಾವುದಾದ್ರೂ ಆದೀತು, ಸಿಂಹಾಸನವನ್ನು ಮತ್ತೆ ಆದ್ರೂ ಪಡೆಯಬಹುದು, ಶರೀರ ಉಳಿಯಬೇಕು, ಜೀವ ಬೇಕು. ಅದಕ್ಕಾಗಿ ಪ್ರಾಣ ಭಯದಿಂದ ಅಂತಲ್ಲ, ಬೇಕು ನಾವು ಇನ್ನು ಸಹ ಹೋಗಬೇಕು. ಹಾಗಾಗಿ ಓಡಿದೆವು, ಆ ದಿವಸ ಓಡಿದೆವು. ಹೇಗೆ ಪಟ್ಟಣಕ್ಕೆ ಹೊರಗೆ ಉಳಿಯುವಂತ ಅವಕಾಶ ನಮಗಿಲ್ಲ. ಇಲ್ಲ ಕಾರಣಕ್ಕಾಗಿ ಹಳ್ಳಿಯಲ್ಲೂ ಜಾಗವಿಲ್ಲ. ಗುಡ್ಡವನ್ನು ಅಲಿದಿದ್ದೇವೆ, ಕಾಡು ಮೇಡುಗಳನ್ನು ಅಲಿದಿದ್ದೇವೆ, ಹಿರಿಕಂದರಗಳನ್ನು ಇಳಿದಿದ್ದೇವೆ, ದೊಡ್ಡ ದೊಡ್ಡ ಬಂಡೆಗಳ ಸೆರೆಯಲ್ಲಿ ಹೋಗಿ ಬಿಟ್ಟುಕೊಂಡಿದ್ದೇವೆ, ಗುಹೆಗಳಲ್ಲಿ ಕೂತಿದ್ದೇವೆ. ಇಷ್ಟೆಲ್ಲ ಆದಾಗ ಯೋಚನೆ ಇತ್ತು ನಮಗೆ ಆ ಹೊತ್ತಿಗೆ. ಯಾವ ಹೊತ್ತು ರಾತ್ರಿಯೇ ಇರುವುದಿಲ್ಲವಲ್ಲ? ಹೌದು, ರಾತ್ರಿ ಕಳೆದು ಮತ್ತೆ ಸೂರ್ಯನ ಬೆಳಕು ಖಂಡಿತ ಬೀಳ್ತದೆ. ಹೌದು, ಹಾಗೆ ಒಮ್ಮೆ ಈ ಹೊತ್ತಿಗೆ ನಮ್ಮ ಶೌರ್ಯ ಕುಂದಿರಬಹುದು. ನಮಗೆ ಇನ್ನೊಂದು ಯೋಚನೆ ಉಂಟು. ಹೇಗೆ ನಾವೇ ಸ್ವರ್ಗದ ಸಿಂಹಾಸನದಲ್ಲಿರಬೇಕು, ಆ ದುರಾಲೋಚನೆ ನಮಗಿಲ್ಲ. ನಮ್ಮವರಿಗೆ ಸಿಕ್ಕಿದರಾದೀತನ್ನುವ ದೂರಾಲೋಚನೆ ಮಾತ್ರ ನಮ್ಮಲ್ಲಿರುವುದು. ಹಾಗಾಗಿ ಈ ಹೊತ್ತಿಗೆ ಒಂದು ಒಳ್ಳೆಯ ಒಂದು ವಾರ್ತೆಯನ್ನು ಕೇಳ್ತಾ ಇದ್ದೇನೆ. ನೀವು ಹೇಳಿದ್ದು ಸರಿ. ಏನು ಆ ವಾರ್ತೆಯನ್ನು ನಾನು ಕೇಳಿದ್ದೇನೆ. ಗುಹೆಯಲ್ಲಿಯೂ ಕೆಲವು ಶಬ್ದಗಳು ಬರ್ತಾ ಇತ್ತು. ಆ ಗರ 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 ಎಂಬ ತಿರುಗುವ ಕರ್ಕಶ ಧ್ವನಿಯಲ್ಲಿಯೂ ಒಂದು ಒಳ್ಳೆಯ ವಾರ್ತೆ ನಮಗೆ ಕೇಳಿದೆ. ದಾನವ ಕುಲದ ನವಮಂಡಲದಲ್ಲಿ ಬಾಲ ಭಾಸ್ಕರನೊಬ್ಬ ಉದಯಿಸಿದ್ದಾನೆ ಎನ್ನುವುದನ್ನು ಕೇಳಿದ್ದೇವೆ ನಾವು. ನಮ್ಮನ್ನು ಮೇಲೆತ್ತಲು ಯಾರೊಬ್ಬನಾದರೂ ಬರಬಹುದೆಂದು ನಾವು ಊಹಿಸಿದ್ದೆವು. ಆ ಶುಭ ವಾರ್ತೆಯು ಈಗ ಕೇಳಿಸ್ಪಟ್ಟಿದೆ. ಏನು ಕೇಳಿದ್ದಿ ನೀನು? ನಾವು ಈಗ ಕಾಲದಲ್ಲಿ ಇದ್ದರೂ ಮೊದಲೆಲ್ಲಿದ್ದವರು ಚೋಡಿದಾಪುರ. ಈಗ ಆ ಚೋಡಿದಾಪುರಕ್ಕೆ ನಮ್ಮ ಹಿರಿಯವ್ವೆಯಾದ ನಿಧಿದೇವಿ, ಅವಳ ಏಕಮಾತ್ರ ಸುಪುತ್ರಿ ಮಾಲಿನಿಗೆ ಒಬ್ಬ ಸುಪುತ್ರನು ಜನನವಾಗಿದೆ ಅಂತೆ. ಹೌದು, ಬಲಿಷ್ಠವಾಗಿದ್ದಾನಂತೆ. ಆಮೇಲೆ ಏನಂತೆ?
ಹರಿಹರಾದಿಗಳಿಂದ ಮರಣವು ದೊರಕದಂತೆ ಅವ ಮಹಿಷನೆಂಬ ಹೆಸರು ಮಾತ್ರವಲ್ಲ, ತೋಳಲ್ಲಿ ಬಲ, ಕೈಯಲ್ಲಿ ಆಯುಧ ಮಾತ್ರವಲ್ಲ, ಅವನೇ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿದೆ. ಹಾಗಾಗಿ ನಾವು ಬಿಡೋದು ಸರಿಯಲ್ಲ. ಅಷ್ಟು ಮಾತ್ರವಲ್ಲ, ಅದಕ್ಕೆ ಮೂರು ಮೂರ್ತಿಗಳನ್ನು ಬ್ರಹ್ಮನವರ ಬಲದಿಂದ ಮೂರು ಮೂರ್ತಿಗಳೇ ಎದುರು ಬಂದು ನಿಂತರೆ ಮಾತ್ರ ಹಣ ಎಂಬುದಾಗಿ ಬಂದಿದ್ದಾನಂತೆ. ಅಷ್ಟು ಬಲಶಾಲಿಯಾಗಿದ್ದಾನಂತೆ. ಅದಲ್ಲದೆ ಅಯಾನಿಧಿಯಾದಂತಹವಳಿಂದ ಮಾತ್ರ ಮರಣ ಎಂಬ ವಾರ್ತೆಯನ್ನು ಕೇಳಿ ತಿಳಿದಿದ್ದೇವೆ. ಆದ್ದರಿಂದ ಇನ್ನು ಸಮಯ ವ್ಯರ್ಥ ಮಾಡುವುದಲ್ಲ. ನೀವು ನಿಮ್ಮ ಅಭಿಪ್ರಾಯ ಈಗ ಗೊತ್ತಾಯ್ತು ನನಗೆ. ಈ ಯೋಚನೆ ನಮಗೆ ಬರದೇ ಇದ್ದದ್ದೇನಲ್ಲ. ಆದರೆ ನಾಯಕನಾದವನಂತಹ ಗುಣವೊಂದುಂಟು. ಏನು ನಾನು ಏನೇ ಯೋಚನೆ ಮಾಡಿದ್ರು ಸಹ ತನ್ನ ಬೆಂಬಲಿಗರಿಂದಲೂ ಸಹ ಅದಕ್ಕೆ ಪೂರಕವಾದಂತಹ ಮಾತು ಬಂತು ಅಂತಾದ್ರೆ ಅವನ ಕಾರ್ಯ ಯಶಸ್ವಿಯಾಗ್ತದೆ. ಆವಾಗ ಅದು ಒಬ್ಬ ಒಳ್ಳೆ ನಾಯಕ ಅಂತ ಆಗ್ತದೆ. ಹಾಗಾಗಿ ಹೋಗೋಣ ಎನ್ನುವುದಾಗಿ ನಾನು ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಂತ ಗೊತ್ತಾಗ್ಬೇಕಿತ್ತು ನನಗೆ. ಹಾಗಾಗಿ ಸ್ವಲ್ಪ ನಾನು ಹಿಂಜರಿದದ್ದು. ಈಗ ಗೊತ್ತಾಯ್ತು ನೀವು ಸಹ ನನ್ನದೇ ಅಭಿಪ್ರಾಯವನ್ನು ಹೊಂದಿದ್ದೀರಿ. ಹಾಗಿದ್ರೆ ಆ ಮಹಿಷನಿಗೆ ಯುವಕನಂತೆವ ಹಂತಕಾರಿಯವ. ಹಾಗಾಗಿ ಅವನಿಗಿದ್ದಂತಹ ಶಕ್ತಿಯ ಜೊತೆಯಲ್ಲಿ ನಮ್ಮ ಬೆಂಬಲವೂ ಸಿಕ್ಕಿತು ಅಂತ ನಮಗೆ ಸ್ವರ್ಗವನ್ನು ವಶಪಡಿಸಿಕೊಳ್ಳುವುದಕ್ಕೆ ಏನು ಕಷ್ಟವಿಲ್ಲ. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ನಮಗೆ ಸಿಗದಿದ್ರೆ ತೊಂದರೆ ಇಲ್ಲ, ನಮ್ಮವರು ಇರ್ತಾರಲ್ಲ ಅಲ್ಲಿ. ಹಾಗಿದ್ರೆ ಇರುವುದಲ್ಲ. ತ್ವರಿತ ವರವನ್ನು ಪಡೆದಂತಹ ವಿಚಾರವನ್ನು ತಾಜಾದಂತಹ ಮಾಲನಿಗೆ ತಿಳಿಸಿದೆ. ಸಂತೋಷ ಪಟ್ಟಿದ್ದಾಳೆ. ಯಾರೋ ಕಾಣಲಿಕ್ಕೆ ಬಂದಿದ್ದಾರಂತೆ.
ಜಾತಿ ಮಕ್ಕಳೇ, ನಿಮ್ಮವರೇ. ಯಾರು ನೀವು, ಯಾಕೆ ಬಂದಿರಿ ತಿಳಿಸಿ. ಲಾಲಿಬೂದಾದರೆ ಮಾಲಿನಿ ಸುಕುಮಾರ ಸುಕುಮಾರ, ಮಹಿಷವಾಕ್ಯ. ಇದು ಶಂಕಾಸುರನ ಪ್ರಣಾಮಗಳು, ಪ್ರಣಾಮಗಳು. ಶಂಕಾಸುರ, ನಿನ್ನನ್ನು ಹೇಳಿಕೊ ನೀನು. ನಾನು ಶಂಕಾಸುರ, ಇವನು ಶಾಸುರ, ಅವನು ಬಿಡಲಾಸುರ. ನಾವೆಲ್ಲ ಈ ಹಿಂದೆ ಸ್ವರ್ಗವನ್ನು ವಶಪಡಿಸಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಸ್ವರ್ಗಕ್ಕೆ ದಾಳಿಯನ್ನು ಇಟ್ಟವರು. ಒಂದು ಕಾಲಕ್ಕೆ ಸ್ವರ್ಗದ ಪೀಠವನ್ನ ಏರಿದ ಆ ಕ್ಷಣದಲ್ಲಿ ಏನು ಮಾಡೋಣ ಹೇಳಿ? ಏನಾಯ್ತು? ಯೋಗವಿಲ್ಲದೆ ಹೋಯ್ತು ನಮಗೆ. ಏನು? ದೇವೇಂದ್ರನಿಂದ ಪ್ರೇರಿತನಾದಂತಹ ವಿಷ್ಣು ತನ್ನ ಸುದರ್ಶನವನ್ನು ಬಿಟ್ಟ ಪರಿಣಾಮ ಆ ಕಾಲದಲ್ಲಿ ಸುದರ್ಶನನ ಆಘಾತಕ್ಕೆ ಒಳಗಾಗಬಾರದು ಎನ್ನುವ ಕಾರಣಕ್ಕಾಗಿ ತಪ್ಪಿಸಿಕೊಂಡೆವು, ಓಡಿದೆವು. ಒಬ್ಬೊಬ್ಬರಿಗೆ ಮೂಗಿಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಅವನಿಗೆ ತಲೆ ಏನು ಎಲ್ಲ ಸುಮ್ಮನೆ ನಮ್ಮ ಹಿಂದಕ್ಕೆ ಬಿದ್ದದ್ದು, ಬೆನ್ನಿಗೆ ಮಾತ್ರ ಬಿದ್ದದ್ದು. ನಾವು ಅಷ್ಟೆಲ್ಲ ನಮಗೆ ಯೋಜನೆ ಗಾಳಿ ಸುದ್ದಿ. ಯಾಕೆಂದ್ರೆ ನಾವು ಮೊದಲೇ ಕ್ಷೋಣಿತಾಪವನ್ನು ಅಡುತ್ತಾ ಇದ್ದವರು. ಈ ಹರಿಯ ಘಾತಕ್ಕೆ ನಾವು ಓಡಿ ಹೋದವರು. ಎಲ್ಲಿದ್ದೆವು? ಎಲ್ಲಿದ್ದೀರಿ? ಗಿರಿಗೌಹರಗಳಲ್ಲಿ ಮರೆಯಾಗಿ ನಾವಿರಲು ನಾವು ಚಕ್ರದ ಆಘಾತವನ್ನು ಅನುಭವಿಸಿ ಗಿರಿವನ ಕಾನನ ಮೊದಲಾವುಗಳಲ್ಲಿ ಅಡವಿಕೊಂಡಿದ್ದರು. ನೀವು ಕೂಡ ಕಾಂತಾರದಲ್ಲಿದ್ದೀರಾ? ನಾವು ಸಹ ಕಾಂತಾರದಲ್ಲೇ ಇದ್ದೆವು. ಹೇಗೋ ನಮ್ಮ ಪ್ರಾಣವನ್ನು ಉಳಿಸಿಕೊಂಡು ಈವರೆಗೆ ಬದುಕಿದ್ದೆವು. ಈಗ ನಮಗೊಂದು ಜೀವಾಸರ ಸಿಕ್ಕಿದಂತಾಗಿದೆ. ಸ್ವರ್ಗಲೋಕವನ್ನು ಗೆಲ್ಲಬೇಕು, ಅವರ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕು. ಯಾಕಾಗಿ ಸೇಡವರ ಮೇಲೆ ನಿಮಗೆ? ಅವರ ಯೋಚನೆ, ನಿಮಗೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ನೀವು. ಏನು ಯೋಚನೆ? ಈಗ ಸಿಂಹಾಸನ ಆದರೆ ನಿಮ್ಮ ತಂದೆಯಾದಂತಹ ವಿದ್ಯುನ್ಮಾಲೆಯನ್ನು ಹೌದು ಒಂದದ್ದು ಯಕ್ಷನೇ ಇರಬಹುದು. ಆದರೆ ಆ ಯಕ್ಷನಿಗೆ ಪ್ರೇರಣೆ ಕೊಟ್ಟವ ದೇವೇಂದ್ರ.
ಏನಾಶ್ಚರ್ಯವಿದು ದುಷ್ಟನಾದಂತಹ ಮಹಿಷಾಸುರನು ತನ್ನ ಸೇನೆಯೊಂದಿಗೆ ಸ್ವರ್ಗಲೋಕಕ್ಕೆ ಬಂದಿದ್ದಾನಂತೆ. ನಿಶ್ಚಿಂತೆಯಿಂದ ಇದ್ದಂತಹ ಕಾಲ ಏನು ಮಾಡೋಣ, ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಆದ್ದರಿಂದ ಯಾರು ಧೃತಿಗೆಡಬೇಡಿ. ನಿಮ್ಮ ನಿಮ್ಮ ಆಯುಧ ಉಂಟಲ್ಲ, ಆಯುಧಧಾರಿಯಾಗಿ ವಾಹನವನ್ನು ಏರಿ ದುಷ್ಟರಿಗೆ ಸರಿಯಾದ ಉತ್ತರ ಕೊಡಬೇಕು. ತಡ ಮಾಡುವುದು ಸರಿಯಲ್ಲ, ನಡೆಯೋಣ.
ಕಾಲಿಗೆ ಬಿದ್ದು ಶರಣಾಗು. ನಿನಗೆ ಏನಾಗಬೇಕು ನಾನು ಗೊತ್ತುಂಟಾ? ನನ್ನ ದೊಡ್ಡಪ್ಪ ಅಲ್ಲ, ನನ್ನ ದೊಡ್ಡಪ್ಪ. ನೀನು ಎಲ್ಲ ದೇವತೆ ಯಾರು ಅಗ್ನಿಯ ಮೈ ಬಿಸಿ ಬಿಸಿ ಆಗ್ತದೆ ನಿನ್ನ ಹತ್ರ ಬರುವಾಗ. ಎಲ್ಲ ಒಳ್ಳೆಯ ಮಾತಿನಲ್ಲಿ ಯಾಕೆ ದೊಡ್ಡವರು ನಾವು ಅಂತ ಹೇಳುವುದನ್ನು ಒಪ್ಪಿದ್ದಿ ನೀನು. ಅಣ್ಣಂದಿರಿಗೆ ಮೊದಲು ಪಾಲು ಕೊಡಬೇಕು. ಹಾಗಾಗಿ ಸ್ವರ್ಗದ ಪೀಠವನ್ನು ನಮಗೆ ಬಿಟ್ಟು ಕೊಟ್ಟರೆ ನೀನು ಇನ್ನೂ ಸಹ ಸ್ವಲ್ಪ ದಿವಸ ಉರಿಯಬಹುದು ದಗದಗನೆ. ಇಲ್ಲದಿದ್ರೆ ನಾಶ ಮಾಡಿ. ಛಲವನವನಲ್ಲಿ ಮೆರೆಯದೆಂದಿಗೂ ಗುಳುಗುಳೋಲಿ. ತರವಲ್ಲ ನಾಗವಚರಣ ಕೊಪ್ಪಿಸಿದರೆ ಕರುಣದಿ ರಕ್ಷಿಪೇನು.
ಎಲ್ಲವೂ ಮೈಜನೆ ಕೇಳು. ಎಲ್ಲವೂ ಮೈಜನೆ ಕೇಳು. ಶತಾತ್ಮರ ಕೆಳಗೈದು ಪೂರ್ವದೊಳು ಒಲಿಸಿದ ನಾಕವ ಬಯಸದ ಸುಮ್ಮನೆ ಅಳಿಯುವುದಾಕೆ ಪೇಳು.
ಆಸನವನ್ನೇರಿದನು ಕಳುಹಿಸಿದ ಡಂಗುರಗಳನ್ನು ಜಯವಾಗಲಿ. ಸುರಥವೈಶ್ಯರು ಕೇಳಿ ದುರುಳರಿ ಪರಿಯಲಿ ಮೆರೆಯುತ್ತಲಿರಲು ನಾಗದಲ್ಲಿ ಸುರರಥ ನೊಡಗೊಂಡು ಪುರುಹೂತನಾಕ್ಷಣ ಚರಿಸುತ್ತ ಗಿರಿ ಕಾನನದಲ್ಲಿ ಪೊರೆಯಬೇಕೆಲೆ ವಾಣಿನಾಥ ಅವಧರಿದು ನೀ ಕಮಲ ಸಂಜಾತ ದುರುಳರ ಟುಳಿಯನ್ನು ಒರೆಯುವದೇನು ದರೆಯನ್ನು ಹೊರುವಳು ಹರನೋರ್ವ ಬಲ್ಲನು ಪೊರೆಯಬೇಕೆಲೆ ವಾಣಿನಾಥ
ಆದರೆ ತೋರುವೆ ಹದಿಯನೊಂದನು ಮಾಧವನಲ್ಲಿಗೆ ಹೋಗುವ ಅದುರ ಮಧುಸೂದನ ನಡಿಯಲಿ ಸಾದರದಲ್ಲಿ ವಿನಯಿಸುವ ಶಿಲೆಯೊಳಗಾಗಿ ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನವಧಿಸುವ ಯತ್ನ ಯೋಚಿಸುತ್ತಲಿರಲತ ನಳಿನ ಭವಸುರರ ನೊಡಗೊಂಡು ನಡೆದಂದು ನಳಿನ ಭವಸುರರ ನೊಡಗೊಂಡು ನಡೆದಂದು ಬಳಿಕ ಕೈಲಾಸ ಕೈತರಲಾಯ ಪುರಹರನು ನಿಳಯದೊಳಗಿಲ್ಲದಿರಿ ಬಳಿಕ ವೈಕುಂಠನನ್ ಕಾಣದಿರಲು ಕೇಳಿದನು ಅಶರೀರವಾಣಿಯು ಹರಿಹರ ಋತುವಿನಾದ್ರಿಯೊಳಗಿರ್ಪ ಹದನವನು ಹರಿಹರರ ಪದಕ್ಕೆ ರಗಿದ ಕಲರು ದುರುಳ ಮಹಿಷಾಸುರನು ಬಟಳದೆ ತರ ಹರಿಸುತ್ತಿಹೆವೆಂಬ ನೀವೇ ಪೊರೆವುದೆನಲು ಕ್ಷಣದೊಳಗೆ ಲಕ್ಷ್ಮೀಲೋಲ ತನ್ನಯ ಮನದೊಳಗೆ ಕಲಿತಾಳಲಾತನ ದಿವ್ಯ ತೇಜವು ಮೇಲ ಕಡರೆ ಗುಡಿಸಿದನು ವರವಿನಾಶನ ಧಳಿಗ ಮೈಜಾದುರನವು ಬಟಳ ತಡೆಯದಾಯಿತೇನರು ತೇಜವು ಒಡರೇನ ಭಾವ ನಳಿನಂಬವನಂದು ಖಾತಿಯ ನಳಿನಂಬವನಂದು ಖಾತಿಯದ ಯಲಾದನ ದಿವ್ಯ ತೇಜವು ನಲವಿನಿಂದಲೇ ನಮವ ಸೇರಿದಳು ಹಲೇ
ಸುರಪ ಮುಖ್ಯಾಮರಮದಮ್ಮನು ದಿವ್ಯ ತೇಜವು ನಲವಿನಿಂದಲೇ ನಮೋ ಹೇರಿರು ಹಾಲೇನು ಮೂರು ಮೂರ್ತಿಗಳ ಮುಖದಿಂದ ಬರಟಿ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯಾಕೃತಿ ತಳೆದು ಹರಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು. ಬಾರದೆ ಬಂದ ಕಷ್ಟವ ಕೇಳಿಕೊಂಬೆ ಏಳಿರಿ ಮಾತೆಲಾಲಿದು ಖಳಮಹಿಯನು ವಿಧಾತ ಇತಿಹವರ ಬಲದಿಯೇ ಸುರವ್ರಾತವೆಲ್ಲವದೆ ಸೆಗಡಿದಿ ನಿರ್ಭೀತಿಯಿಂದ
ಹರಸಿರುವ ಭವನವರದಿಗೆ ಸುರರನ್ನು ಸೋಲಿಸಿ ನೆರೆ ಮತದಿಂದಲೇ ನೆರವಾನೆ ಖಳನಾಗದಿ ಶಂಕರಾಚಾರ್ಯ ನಡೆಗಂಡು ಧರ್ಮವ ಶಂಕರಾಚಾರ್ಯ ನಡೆಗಂಡು ಧರ್ಮವ ಪಿಕ್ಕದಿಗಳಿಗಾತನ ಶಂಕಿದರೆ ದರಿದಿನ್ನು ಬರವೆನೆನ್ನ ಕಿಂಕರರನು ಪ್ರೇಮದಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ವರಜನಾಭನು ಕರದ ಚಕ್ರವಯ ತ್ರಿನಯನಾಗ ತ್ರಿಶೂಲವನು ಸಹ ಕನಕ ಗರ್ಭನು ಬ್ರಹ್ಮದಂಡವನಿತು ಪದ ಕೆರಗೆ ವಿನಯದಿಂದಲಿ ಸುರಭ ಕುಲಿಶವ ಅನಿಮಿಷ ಋಷಯಾಯುಧಗಳ ಮಣಿದು ಮಾತೆಯ ಮದದೊಳಿರಿಸುತ್ತನು ತಿಸಿದರು ಭಯದಿ ಜಯ 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 ಜಯ
ಮಂಗಲ ಜಯ ಜಯ ಶಾಂಭವಿಗೆ ತೋನಿಂದರ. ಮಂಗಲ ಜಯ ಜಯ ಶಾಂಭವಿಗೆ ಜಯ ಮಂಗಲ ಶ್ರೀ ಭ್ರಮರಾಂಬಿಕೆಗೆ ನಂಬಿದ ಭಕ್ತ ಕದಂಬವ ಪೊರೆಯುವ ಮಂಗಲ ಜಯ ದುರ್ಗಾಂಬಿಕೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ. Ideal Ice Cream, Milky Way to your heart. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.